ಬಂತಾ? ಹಾ, ಬಂದಿದೆ ಮಾತಾಜಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾನು ಸ್ಟಾರ್ಟ್ ಮಾಡ್ಲಾ? ಹಾ, ಮಾಡಿ ಮಾತಾಡಿ. ಸ್ಟಾರ್ಟ್ ಆಗಿದೆ ನೋಡಿ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮೊದಲನೆಯ ಸ್ಕಂದ 16ನೇ ಅಧ್ಯಾಯ, ಪರೀಕ್ಷಿತ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಶ್ಲೋಕ 1. ಸೂತ ಉವಾಚ ತತ್ಪರೀಕ್ಷಿತ್ ದ್ವಿಜವರ್ಯ ಶಿಕ್ಷಯ ಮಹಿಂ ಮಹಾಭಾಗವತ ಶಶಾಸಃ ಯಥಾ ಹಿ ಸೂತ್ಯಮಭಿಜಾತ ಕೋವಿದ ಸಮಾದಿಶನ್ ವಿಪ್ರ ಮಹದ್ಗುಣಸ್ಥದ. ಸುತವಾಚ, ಸೂತ ಮುನಿಗಳು ಹೇಳಿದರು. ತತಃ, ಅನಂತರ ಪರೀಕ್ಷಿತ ಮಹಾರಾಜನು ದ್ವಿಜವರ್ಯ ಶ್ರೇಷ್ಠರಾದ ಬ್ರಾಹ್ಮಣರ ಶಿಕ್ಷೆಯ ಉಪದೇಶಗಳಿಂದ ಮಹಿಂ ಭೂಮಿಯನ್ನು ಮಹಾಭಾಗವತ ಮಹಾಭಕ್ತನಾದ ಶಶಾಸ ಆಳಿದನು. ಯಥಾ ಹೇಗೆ, ಈ ನಿಶ್ಚಿತವಾಗಿ, ಸೂತ್ಯಾಂ ತನ್ನ ಜನನ ಕಾಲದಲ್ಲಿ, ಅಭಿಜಾತ ಕೋವಿದ ಜನ್ಮತಃ ಪರಿಣಿತರಾದ ಜ್ಯೋತಿಷಿಗಳು, ಸಮಾಧಿಶನ್ ಅವರ ಅಭಿಪ್ರಾಯಗಳನ್ನಿತ್ತರೋ ವಿಪ್ರ ಬ್ರಾಹ್ಮಣರೇ ಮಹತ್ಗುಣ ಶ್ರೇಷ್ಠ ಗುಣಗಳುಳ್ಳವನಾಗಿ, ತಥಾ ಅದರ ಹಾಗೆಯೇ. ಅನುವಾದ. ಸೂತ ಮುನಿಗಳು ನುಡಿದರು, ಹೇ ಬ್ರಾಹ್ಮಣ ವಿದ್ವಾಂಸರೇ, ಅನಂತರ ಪರೀಕ್ಷಿತ ಮಹಾರಾಜನು ಮಹಾಭಗವದ್ಭಕ್ತನಾಗಿ ಶ್ರೇಷ್ಠ ದ್ವಿಜ ಬ್ರಾಹ್ಮಣರ ಸಲಹೆಗಳಿಗೆ ಅನುಗುಣವಾಗಿ ಜಗತ್ತನ್ನು ಆಳತೊಡಗಿದನು. ಆತನ ಜನನ ಕಾಲದಲ್ಲಿ ತಜ್ಞ ಜ್ಯೋತಿಷಿಗಳು ಭವಿಷ್ಯ ಹೇಳಿದ್ದ ಶ್ರೇಷ್ಠ ಗುಣಗಳನ್ನು ಪಡೆದು ಆತ ರಾಜ್ಯಭಾರ ಮಾಡಿದನು. ಭಾವಾರ್ಥ:
ಮಹಾರಾಜ ಪರೀಕ್ಷಿತನ ಜನನ ಕಾಲದಲ್ಲಿ ತಜ್ಞ ಜ್ಯೋತಿಷಿಗಳಾದ ಬ್ರಾಹ್ಮಣರು ಆತನ ಕೆಲವು ಗುಣಗಳ ಬಗ್ಗೆ ಭವಿಷ್ಯ ನುಡಿದಿದ್ದರು. ಪರೀಕ್ಷಿತ ಮಹಾರಾಜ ಮಹಾಭಗವದ್ಭಕ್ತನಾಗಿ ಆ ಎಲ್ಲ ಗುಣಗಳನ್ನು ರೂಢಿಸಿಕೊಂಡನು. ನಿಜವಾದ ಅರ್ಹತೆ ಎಂದರೆ ಭಗವದ್ಭಕ್ತನಾಗುವುದು. ಅನಂತರ ಹೊಂದಲು ಅರ್ಹವಾದ ಸದ್ಗುಣಗಳು ಕ್ರಮೇಣ ಬೆಳೆಯುತ್ತವೆ. ಮಹಾರಾಜ ಪರೀಕ್ಷಿತ ಮಹಾಭಾಗವತ ಅಥವಾ ಪ್ರಥಮ ಶ್ರೇಣಿಯ ಭಕ್ತನಾಗಿದ್ದನು. ಆತ ತಾನು ಭಕ್ತಿ ವಿಜ್ಞಾನದಲ್ಲಿ ಪರಿಣಿತನಾಗಿದ್ದುದು ಮಾತ್ರವಲ್ಲ, ಬೇರೆಯವರನ್ನು ತನ್ನ ದಿವ್ಯೋಪದೇಶದಿಂದ ಭಗವದ್ಭಕ್ತರನ್ನಾಗಿ ಪರಿವರ್ತಿಸಬಲ್ಲವಂತವನಾಗಿದ್ದ. ಹೀಗಾಗಿ ಪರೀಕ್ಷಿತ ಮಹಾರಾಜ ಪ್ರಥಮ ಶ್ರೇಣಿಯ ಭಗವದ್ಭಕ್ತನಾಗಿದ್ದು ಶ್ರೇಷ್ಠ ಮುನಿಗಳೊಡನೆ ಬ್ರಾಹ್ಮಣ ವಿದ್ವಾಂಸರೊಡನೆ ಸಮಾಲೋಚನೆ ನಡೆಸುತ್ತಿದ್ದನು. ಅವರು ಆತನಿಗೆ ಶಾಸ್ತ್ರಗಳಿಗೆ ಅನುಸಾರವಾಗಿ ರಾಜ್ಯಾಡಳಿತದ ಬಗ್ಗೆ ಸಲಹೆಗಳನ್ನು ನೀಡಬಲ್ಲವರಾಗಿದ್ದರು. ಅಂತಹ ಮಹಾರಾಜರು ಆಧುನಿಕ ಚುನಾಯಿತ ಅಧಿಪತಿಗಳಿಗಿಂತ ಹೆಚ್ಚು ಜವಾಬ್ದಾರಿಯಿಂದ ಇರುತ್ತಿದ್ದರು. ಏಕೆಂದರೆ ವೇದ ಸಾಹಿತ್ಯವನ್ನು ಅನುಸರಿಸಿ ಸಲಹೆ ನೀಡುತ್ತಿದ್ದ ಶ್ರೇಷ್ಠ ಪ್ರಮಾಣಾಧಿಕಾರಿಗಳನ್ನು ಅವರು ವಿಧೇಯರಾಗಿ ಅನುಸರಿಸುತ್ತಿದ್ದರು. ಆಗ ಹೊಸ ಅಧಿಶಾಸನಗಳನ್ನು ದಿನವೂ ರಚಿಸುವ, ಯಾವುದೇ ಉದ್ದೇಶಕ್ಕಾಗಿ ಅವುಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮತ್ತೆ ಮತ್ತೆ ಬದಲಾಯಿಸುವಂತಹ ಅಪ್ರಯೋಜಕ ಮೂರ್ಖರ ಅಗತ್ಯವಿರಲಿಲ್ಲ. ಕಾನೂನು ಮತ್ತು ವಿಧಿಗಳು ಈಗಾಗಲೇ ಮನು, ಯಾಜ್ಞವಲ್ಕ್ಯ, ಪರಾಶರ ಮತ್ತು ಇತರ ಮುಕ್ತಾತ್ಮರಾದ ಮುನಿಗಳಿಂದ ನಿರೂಪಿತವಾಗಿವೆ ಹಾಗೂ ಅವು ಎಲ್ಲ ಕಾಲಕ್ಕೂ ಎಲ್ಲ ಪ್ರದೇಶಕ್ಕೂ ಹೊಂದುತ್ತವೆ. ಹೀಗಾಗಿ ಆ ಕಾನೂನು ಮತ್ತು ವಿಧಿಗಳು ದೋಷರಹಿತವಾಗಿದ್ದು ಉತ್ತಮ ಮಟ್ಟದವಾಗಿವೆ. ಪರೀಕ್ಷಿತ ಮಹಾರಾಜನಂತಹ ರಾಜರಿಗೆ ಅವರದೇ ಆದ ಸಲಹಾ ಮಂಡಳಿ ಇತ್ತು ಹಾಗೂ ಆ ಮಂಡಳಿಯಲ್ಲಿ ಶ್ರೇಷ್ಠ ಮುನಿಗಳು, ಉನ್ನತ ಮಟ್ಟದ ಬ್ರಾಹ್ಮಣರು ಇದ್ದರು. ಅವರು ಯಾವ ರೀತಿಯ ಸಂಬಳವನ್ನು ಅಪೇಕ್ಷಿಸುತ್ತಿರಲಿಲ್ಲ, ಅಲ್ಲದೆ ಅವರಿಗೆ ಅದರ ಅಗತ್ಯವೂ ಇರಲಿಲ್ಲ. ಈ ಸಲಹಾ ಮಂಡಳಿಯಿಂದ ರಾಜ್ಯಕ್ಕೆ ಯಾವ ವೆಚ್ಚವೂ ಇಲ್ಲದೆ ಅತ್ಯುತ್ತಮ ಸಲಹೆ ದೊರೆಯುತ್ತಿತ್ತು. ಅವರು ಸಮದರ್ಶಿಗಳಾಗಿದ್ದು ಎಲ್ಲರನ್ನೂ, ಮನುಷ್ಯರು ಹಾಗೂ ಪ್ರಾಣಿಗಳನ್ನು ಸಮಾನವಾಗಿ ಕಾಣುತ್ತಿದ್ದರು. ಮಾನವನಿಗೆ ರಕ್ಷಣೆ ನೀಡಿ ಬಡ ಪ್ರಾಣಿಗಳನ್ನು ಕೊಲ್ಲುವಂತೆ ಅವರೆಂದೂ ರಾಜನಿಗೆ ಸಲಹೆ ನೀಡುತ್ತಿರಲಿಲ್ಲ. ಸಲಹಾ ಮಂಡಳಿಯ ಸದಸ್ಯರು ಮೂರ್ಖರಾಗಿರಲಿಲ್ಲ ಹಾಗೂ ಮೂರ್ಖರ ಸ್ವರ್ಗ ಸೃಷ್ಟಿಸುವಂತಹ ಪ್ರತಿನಿಧಿಗಳಾಗಿರಲಿಲ್ಲ. ಅವರೆಲ್ಲ ಆತ್ಮಸಾಕ್ಷಾತ್ಕಾರ ಪಡೆದವರಾಗಿದ್ದರು. ಈ ಜನ್ಮದಲ್ಲಿ ಮಾತ್ರವಲ್ಲ, ಮುಂದಿನ ಜನ್ಮದಲ್ಲೂ ಎಲ್ಲ ಜೀವಿಗಳಿಗೂ ಹೇಗೆ ಸುಖವಾಗಿರಬಲ್ಲರು ಎಂಬುದು ಅವರಿಗೆ ಸ್ಪಷ್ಟವಾಗಿ ತಿಳಿದಿದ್ದಿತು. ತಿನ್ನುವುದು, ಕುಡಿಯುವುದು, ಭೋಗಲಾಲಸೆಯ ಜೀವನ ನಡೆಸಿ ಸುಖವಾಗಿರುವುದು, ಇಂತಹ ಸೌಖ್ಯ ತತ್ವ ವಿಚಾರದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ. ಅವರು ನಿಜವಾದ ಅರ್ಥದಲ್ಲಿ ತತ್ವಜ್ಞಾನಿಗಳಾಗಿದ್ದರು ಹಾಗೂ ಮಾನವ ಜೀವನದ ಧ್ಯೇಯವೇನು ಎಂಬುದನ್ನವರು ಚೆನ್ನಾಗಿ ತಿಳಿದಿದ್ದರು. ರಾಜನ ಸಲಹಾ ಮಂಡಳಿ ಈ ಎಲ್ಲ ಹೊಣೆಯನ್ನು ಅರಿತು ಸರಿಯಾದ ಮಾರ್ಗದರ್ಶನ ಮಾಡುತ್ತಿತ್ತು. ಸ್ವತಃ ಅರ್ಹ ಭಗವದ್ಭಕ್ತನಾದ ರಾಜ ಅಥವಾ ಆಡಳಿತಾಧಿಕಾರಿಯು ಈ ಎಲ್ಲವನ್ನು ಸೂಕ್ತವಾಗಿ ಪರಿಶೀಲಿಸಿ ರಾಜ್ಯದ ಕಲ್ಯಾಣಕ್ಕೆ ಅನುಕೂಲವಾಗುವಂತೆ ಅವುಗಳನ್ನು ಅನುಸರಿಸುತ್ತಿದ್ದನು. ಮಹಾರಾಜ ಯುಧಿಷ್ಠಿರ ಅಥವಾ ಮಹಾರಾಜ ಪರೀಕ್ಷಿತರ ಕಾಲದಲ್ಲಿ ರಾಜ್ಯ ನಿಜವಾದ ಅರ್ಥದಲ್ಲಿ ಕಲ್ಯಾಣ ರಾಜ್ಯವಾಗಿದ್ದಿತು. ಮನುಷ್ಯನೇ ಆಗಲಿ ಪ್ರಾಣಿಗಳೇ ಆಗಲಿ ಯಾರೂ ಆ ರಾಜ್ಯದಲ್ಲಿ ದುಃಖಿಗಳಾಗಿರಲಿಲ್ಲ. ಜಗತ್ತಿನ ಕಲ್ಯಾಣ ರಾಜ್ಯಕ್ಕೆ ಪರೀಕ್ಷಿತ ಮಹಾರಾಜ ಒಬ್ಬ ಆದರ್ಶ ರಾಜನಾಗಿದ್ದನು. ಶ್ಲೋಕ 2. ಸಾ ಉತ್ತರಸ್ಯ ತನಯಾಮುಪಯೇಮ ಐರಾವತೀಂ ಜನಮೇಜಯಾದಿ ಚತುರಾ ತಸ್ಯಮುತ್ಪಾದಯತ್ ಸುತಾನ್. ಸಹ ಅವನು ಉತ್ತರ ರಾಜನ ತನಯ ಮಗಳು ಉಪಯೇಮೆ ವಿವಾಹವಾದನು. ಇರಾವತಿಯನ್ನು ಜನಮೇಜಯ
ಜನಮೇಜಯ ಮಹಾರಾಜನೇ ಮೊದಲಾದ ಚತುರ ನಾಲ್ವರು ತಸ್ಯಾಂ ಅವಳಲ್ಲಿ ಉತ್ಪಾದಯತ್ ಪಡೆದನು ಸುತಾನ್ ಮಕ್ಕಳನ್ನು. ಅನುವಾದ: ಪರೀಕ್ಷಿತ ರಾಜ ಉತ್ತರ ರಾಜನ ಮಗಳು ಇರಾವತಿಯನ್ನ ಮದುವೆಯಾದನು ಹಾಗೂ ಮಹಾರಾಜ ಜನಮೇಜಯನನ್ನು ಮೊದಲುಗೊಂಡು 4 ಪುತ್ರರನ್ನು ಪಡೆದನು. ಭಾವಾರ್ಥ: ಮಹಾರಾಜ ಉತ್ತರನು ವಿರಾಟರಾಯನ ಮಗ ಹಾಗೂ ಪರೀಕ್ಷಿತನ ಸೋದರ ಮಾವ. ಇರಾವತಿಯು ಮಹಾರಾಜ ಉತ್ತರನ ಮಗಳಾದ್ದರಿಂದ ಪರೀಕ್ಷಿತ ಮಹಾರಾಜನಿಗೆ ಸೋದರ ಸಂಬಂಧಿ ತಂಗಿಯಾಗಿದ್ದಳು. ಸೋದರ ಸಂಬಂಧಿ ಅಣ್ಣ ತಂಗಿಯರು ಒಂದೇ ಗೋತ್ರ ಅಥವಾ ಒಂದೇ ಕುಟುಂಬಕ್ಕೆ ಸೇರಿದವರಲ್ಲವಾದರೆ ಮದುವೆಯಾಗಲು ಅನುಮತಿ ಇದ್ದಿತು. ಮದುವೆಯಲ್ಲಿ ಕುಟುಂಬ ಅಥವಾ ಗೋತ್ರಕ್ಕೆ ಪ್ರಾಮುಖ್ಯ ಎಂಬುದಕ್ಕೆ ವೇದರೀತ್ಯ ಹೆಚ್ಚು ಒತ್ತು ಕೊಟ್ಟಿದೆ. ಸುಭದ್ರೆ ತನ್ನ ತಾಯಿಯ ಸೋದರ ಸಂಬಂಧಿ ತಂಗಿಯಾಗಿದ್ದರೂ ಸಹ ಅರ್ಜುನ ಅವಳನ್ನು ಮದುವೆಯಾದನು. ಜನಮೇಜಯ ಪರೀಕ್ಷಿತ ಮಹಾರಾಜ ಪರೀಕ್ಷಿತನ ಪ್ರಸಿದ್ಧ ಪುತ್ರ ಹಾಗೂ ರಾಜರ್ಷಿ ದೊರೆಗಳಲ್ಲಿ ಒಬ್ಬ. ಆತನ ತಾಯಿಯ ಹೆಸರು ಇರಾವತಿ ಅಥವಾ ಕೆಲವರ ಪ್ರಕಾರ ಮಾದ್ರಾವತಿ. ಜನಮೇಜಯ ಮಹಾರಾಜನಿಗೆ ಜ್ಞಾತಾನಿಕ ಹಾಗೂ ಶಂಕುಕರ್ಣ ಎಂಬ 2 ಮಕ್ಕಳು. ಈತ ಕುರುಕ್ಷೇತ್ರ ಪುಣ್ಯಸ್ಥಳದಲ್ಲಿ ಅನೇಕ ಯಜ್ಞಗಳನ್ನ ಮಾಡಿದನು. ಈತನಿಗೆ ಶತ್ರುಸೇನ, ಉಗ್ರಸೇನ ಹಾಗೂ 2ನೇ ಭೀಮಸೇನ ಎಂಬ 3 ತಮ್ಮಂದಿರಿದ್ದರು. ತನ್ನ ಪ್ರಸಿದ್ಧ ತಂದೆಯಾದ ಪರೀಕ್ಷಿತ ಮಹಾರಾಜನಿಗೆ ಬಂದಿದ್ದ ಅಕ್ರಮ ಶಾಪದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿ ಜನಮೇಜಯ ತಕ್ಷಲದ ಮೇಲೆ ದಾಳಿ ಮಾಡಿದನು. ತನ್ನ ತಂದೆಯನ್ನು ಕಚ್ಚಿ ಕೊಂದಿದ್ದ ತಕ್ಷಕನನ್ನೊಳಗೊಂಡು ಇಡೀ ಸರ್ಪಕುಲವನ್ನೇ ನಾಶ ಮಾಡಲು ಈತ ಸರ್ಪಯಜ್ಞವನ್ನಾಚರಿಸಿದನು. ಅನೇಕ ಪ್ರಭಾವಿ ದೇವತೆಗಳು ಹಾಗೂ ಋಷಿಗಳ ಕೋರಿಕೆಯಂತೆ ಆತ ಸರ್ಪಕುಲವನ್ನು ಕೊಲ್ಲುವ ತನ್ನ ನಿರ್ಧಾರವನ್ನು ಬದಲಾಯಿಸಬೇಕಾಯಿತು. ಆದರೆ ಯಜ್ಞವನ್ನು ನಿಲ್ಲಿಸಿದರೂ ಆತ ಸಂಬಂಧಪಟ್ಟ ಎಲ್ಲರಿಗೂ ಸೂಕ್ತ ಬಹುಮಾನ ನೀಡಿ ತೃಪ್ತಿಪಡಿಸಿದನು. ಆ ಸಮಾರಂಭದಲ್ಲಿ ಮಹಾಮುನಿ ವೇದವ್ಯಾಸರು ಹಾಜರಿದ್ದು ಸ್ವತಃ ಅವರೇ ರಾಜನ ಮುಂದೆ ಕುರುಕ್ಷೇತ್ರ ಯುದ್ಧದ ಇತಿಹಾಸವನ್ನ ನಿರೂಪಿಸಿದರು. ಅನಂತರ ವೇದವ್ಯಾಸರ ಆದೇಶದಂತೆ ಅವರ ಶಿಷ್ಯ ವೈಶಂಪಾಯನ ಮಹಾಭಾರತದ ವಸ್ತು ವಿಷಯವನ್ನ ರಾಜನ ಮುಂದೆ ನಿರೂಪಿಸಿದನು. ತನ್ನ ಪ್ರಸಿದ್ಧ ತಂದೆಯ ಅಕಾಲಿಕ ಮರಣದಿಂದ ಆತ ಬಹಳ ನೊಂದು ಮತ್ತೆ ಆತನನ್ನು ನೋಡಬಯಸಿ ತನ್ನ ಅಪೇಕ್ಷೆಯನ್ನು ಮಹಾಮುನಿ ವೇದವ್ಯಾಸರ ಮುಂದೆ ವ್ಯಕ್ತಪಡಿಸಿದನು. ವೇದವ್ಯಾಸರೂ ಸಹ ಆತನ ಅಪೇಕ್ಷೆಯನ್ನು ಈಡೇರಿಸಿದರು. ಆತನ ತಂದೆ ಅವನ ಮುಂದೆ ಬಂದನು. ಜನಮೇಜಯ ತನ್ನ ತಂದೆ ಮತ್ತು ವೇದವ್ಯಾಸರಿಬ್ಬರನ್ನು ಬಹಳ ಗೌರವ ಹಾಗೂ ವೈಭವದಿಂದ ಪೂಜಿಸಿದನು. ಸಂಪೂರ್ಣ ತೃಪ್ತನಾದ ಆತನು ಯಾಗಕ್ಕೆ ಬಂದಿದ್ದ ಬ್ರಾಹ್ಮಣರಿಗೆ ಅತ್ಯಂತ ಉದಾರವಾಗಿ ದಾನ ನೀಡಿದನು. ಶ್ಲೋಕ 3. ಅಜಹಾರ ಅಶ್ವಮೇಧಾನ್ ತೀನ್ ಗಂಗಾಯಾಂ ಭೂರಿ ದಕ್ಷಿಣಾನ್ ಶಾರದ್ವತಂ ಗುರುಂ ಕೃತ್ವಾ ದೇವಾ ಯತ್ರಾಕ್ಷಿ ಗೋಚರ. ಅಜಹಾರ ಆಚರಿಸಿದನು. ಅಶ್ವಮೇಧಗಳನ್ನು 3 ಗಂಗಾಯಾಂ ಗಂಗಾ ನದಿಯ ದಡದಲ್ಲಿ, ಭೂರಿ ಹೇರಳ, ದಕ್ಷಿಣೆಗಳನ್ನು ನೀಡಿದ ಶಾರದ್ವತಂ ಕೃಪಾಚಾರ್ಯರನ್ನು ಗುರುವಾಗಿ ಕೃತ್ವಾ ಆಯ್ಕೆ ಮಾಡಿಕೊಂಡು ದೇವತೆಗಳು ಯತ್ರ ಎಲ್ಲಿ ಅಕ್ಷಿ ಕಣ್ಣುಗಳ ಗೋಚರ ಪರಿಮಿತಿಯೊಳಗಿದ್ದರು. ಅನುವಾದ: ಮಹಾರಾಜ ಪರೀಕ್ಷಿತನು ಮಾರ್ಗದರ್ಶನಕ್ಕಾಗಿ ಕೃಪಾಚಾರ್ಯರನ್ನು ತನ್ನ ಗುರುವೆಂದು ಆಯ್ಕೆ ಮಾಡಿಕೊಂಡ ನಂತರ ಗಂಗಾ ತೀರದಲ್ಲಿ 3 ಅಶ್ವಮೇಧ ಯಾಗಗಳನ್ನು ಆಚರಿಸಿದನು. ಅದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಾಕಷ್ಟು ದಕ್ಷಿಣೆ ನೀಡಿ ಯಜ್ಞಗಳನ್ನು ನೆರವೇರಿಸಿದನು. ಈ ಯಾಗಗಳಲ್ಲಿ ಸಾಮಾನ್ಯ ಮನುಷ್ಯ ಕೂಡ ದೇವತೆಗಳನ್ನು ಕಾಣುವಂತಾದನು. ಭಾವಾರ್ಥ: ಈ ಶ್ಲೋಕದಿಂದ ಉನ್ನತ ಗ್ರಹದ ದೇವತೆಗಳ ಅಂತರ್ಗ್ರಹ ಪ್ರಯಾಣ ಸುಲಭವಾಗಿದ್ದಿತೆಂದು ತೋರುತ್ತದೆ.
ಪ್ರಭಾವಿ ರಾಜರು ಹಾಗೂ ಚಕ್ರವರ್ತಿಗಳು ಆಚರಿಸುತ್ತಿದ್ದ ಯಜ್ಞಗಳಲ್ಲಿ ಭಾಗವಹಿಸಲು ದೇವತೆಗಳು ಸ್ವರ್ಗದಿಂದ ಭೂಮಿಗೆ ಬರುತ್ತಿದ್ದರೆಂದು ಭಾಗವತದ ಅನೇಕ ಹೇಳಿಕೆಗಳಲ್ಲಿರುವುದನ್ನು ನಾವು ಗಮನಿಸಿದ್ದೇವೆ. ಇಲ್ಲಿಯೂ ಸಹ ಪರೀಕ್ಷಿತ ಮಹಾರಾಜನು ಆಚರಿಸಿದ ಅಶ್ವಮೇಧ ಯಾಗದಲ್ಲಿ ಬೇರೆ ಗ್ರಹದ ದೇವತೆಗಳು ಯಜ್ಞ ನಿಮಿತ್ತವಾಗಿ ಸಾಮಾನ್ಯ ಮನುಷ್ಯನಿಗೂ ಕಾಣಿಸಿಕೊಂಡರು. ಭಗವಂತನು ಹೇಗೆ ಗೋಚರನಲ್ಲವೋ ಹಾಗೆಯೇ ದೇವತೆಗಳು ಮನುಷ್ಯರಿಗೆ ಸಾಮಾನ್ಯವಾಗಿ ಅಗೋಚರರು. ಆದರೆ ಭಗವಂತ ತನ್ನ ನಿರ್ವ್ಯಾಜ ಕರುಣೆಯಿಂದ ಸಾಮಾನ್ಯ ಮನುಷ್ಯನಿಗೆ ಗೋಚರವಾಗಲು ಹೇಗೆ ಇಳಿದು ಬರುತ್ತಾನೆಯೋ ಅದೇ ರೀತಿ ದೇವತೆಗಳು ಸ್ವಯಂ ಅನುಗ್ರಹದಿಂದ ಸಾಮಾನ್ಯ ಮನುಷ್ಯನಿಗೆ ಗೋಚರರಾಗುತ್ತಾರೆ. ಈ ಭೂಮಿಯ ವಾಸಿಗಳಿಗೆ ಸ್ವರ್ಗಜೀವಿಗಳು ಬರಿಗಣ್ಣಿಗೆ ಗೋಚರರಲ್ಲದಿದ್ದರೂ ಮಹಾರಾಜ ಪರೀಕ್ಷಿತನ ಪ್ರಭಾವದಿಂದಾಗಿ ದೇವತೆಗಳು ಸಹ ಗೋಚರಿಸಲು ಒಪ್ಪಿಕೊಂಡರು. ರಾಜರು ಅಂತಹ ಯಾಗಗಳಲ್ಲಿ ಮೋಡ ಮಳೆ ಸುರಿಸಿದಂತೆ ಯಥೇಚ್ಛವಾಗಿ ವೆಚ್ಚ ಮಾಡುತ್ತಿದ್ದರು. ಮೋಡವು ನೀರಿನ ಮತ್ತೊಂದು ರೂಪವಲ್ಲದೆ ಬೇರೆಯಲ್ಲ. ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭೂಮಿಯ ನೀರು ಮೋಡವಾಗಿ ರೂಪಾಂತರ ಹೊಂದುತ್ತದೆ. ಅದೇ ರೀತಿ ಅಂತಹ ಯಾಗಗಳಲ್ಲಿ ರಾಜನು ನೀಡುತ್ತಿದ್ದ ದಾನವು ಪ್ರಜೆಗಳಿಂದ ತೆರಿಗೆಯ ರೂಪದಲ್ಲಿ ಸಂಗ್ರಹಿಸಿದ ಹಣದ ಮತ್ತೊಂದು ರೂಪವಷ್ಟೇ. ಆದರೆ ಮಳೆಯು ಹೇಗೆ ಯಥೇಚ್ಛವಾಗಿ ಸುರಿದು ಅಗತ್ಯಕ್ಕಿಂತ ಹೆಚ್ಚೆಂದು ತೋರುತ್ತದೋ ಹಾಗೆಯೇ ಅಂತಹ ರಾಜರು ಮಾಡುತ್ತಿದ್ದ ದಾನ ಕೂಡ ಪ್ರಜೆಗಳ ಅಗತ್ಯಕ್ಕಿಂತ ಹೆಚ್ಚೆಂದು ತೋರುತ್ತಿತ್ತು. ಸಂತೃಪ್ತರಾದ ಪ್ರಜೆಗಳು ಎಂದೂ ರಾಜನ ವಿರುದ್ಧ ದಂಗೆ ಏಳುವುದಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಪ್ರಭುತ್ವವನ್ನು ಬದಲಾಯಿಸುವ ಅಗತ್ಯವಿರಲಿಲ್ಲ. ಪರೀಕ್ಷಿತ ಮಹಾರಾಜನಂತಹ ರಾಜನಿಗೂ ಮಾರ್ಗದರ್ಶನಕ್ಕಾಗಿ ಗುರುಗಳ ಅಗತ್ಯವಿತ್ತು. ಅಂತಹ ಮಾರ್ಗದರ್ಶನವಿಲ್ಲದೆ ಯಾರೊಬ್ಬರೂ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಗುರುಗಳು ಸದ್ಗುರುಗಳಾಗಿರಬೇಕು ಹಾಗೂ ಆತ್ಮ ಸಾಕ್ಷಾತ್ಕಾರ ಬಯಸುವವರು ನಿಜವಾದ ಯಶಸ್ಸು ಗಳಿಸಲು ಸದ್ಗುರುವಿನ ಬಳಿ ಹೋಗಿ ಅವರನ್ನು ಆಶ್ರಯಿಸಬೇಕು. ಶ್ಲೋಕ 4. ನಿಜಗ್ರಾಹೌಜಸಾ ವೀರ ಕಲಿಂ ದಿಗ್ವಿಜಯೇ ಕ್ವಚಿತ್ ನೃಪಲಿಂಗಧರಂ ಶೂದ್ರಂ ಜ್ಞಂತಂ ಗೋಮಿಥುನಂ ಪದ. ನಿಜಗ್ರಾಹ ಸಾಕಷ್ಟು ದಂಡಿಸಿದನು. ಓಜಸ ಪರಾಕ್ರಮದಿಂದ. ವೀರ ಕೆಚ್ಚುಳ್ಳ ವೀರನು. ಕಲಿಂ ಯುಗದ ಒಡೆಯನಾದ ಕಲಿಯನ್ನು. ದಿಗ್ವಿಜಯೇ ಜಗತ್ತನ್ನ ಜಯಿಸಲು ಹೋಗುತ್ತಿರುವ ಹಾದಿಯಲ್ಲಿ. ಕ್ವಚಿತ್ ಒಂದಾನೊಂದು ಸಮಯದಲ್ಲಿ. ನೃಪಲಿಂಗಧರಂ ರಾಜನ ವೇಷವನ್ನು ಧರಿಸಿ. ಶೂದ್ರನನ್ನು. ಜ್ಞಂತಂ ಗಾಯಗೊಳಿಸಿದವನನ್ನು. ಗೋ ಮಿಥುನಂ ಹಸು ಮತ್ತು ಎತ್ತುಗಳ ಜೋಡಿಯನ್ನು. ಪದ ಕಾಲಿನ ಮೇಲೆ. ಅನುವಾದ: ಒಂದು ಸಲ ಪರೀಕ್ಷಿತ ಮಹಾರಾಜ ವಿಶ್ವ ದಿಗ್ವಿಜಯಕ್ಕಾಗಿ ಹೋಗುತ್ತಿದ್ದಾಗ ಶೂದ್ರನಿಗಿಂತ ಕೀಳಾದ ಕಲಿಯುಗ ಪುರುಷನನ್ನು ಕಂಡನು. ಆತ ರಾಜನ ಮಾರುವೇಷದಲ್ಲಿ ಹಸು ಮತ್ತು ಎತ್ತುಗಳ ಕಾಲುಗಳನ್ನು ಗಾಯಗೊಳಿಸುತ್ತಿದ್ದನು. ಪರೀಕ್ಷಿತ ರಾಜ ಒಮ್ಮೆಗೆ ಅವನನ್ನು ಹಿಡಿದು ಸಾಕಷ್ಟು ಶಿಕ್ಷೆಗೆ ಗುರಿಪಡಿಸಿದನು. ಭಾವಾರ್ಥ: ದಿಗ್ವಿಜಯಕ್ಕಾಗಿ ರಾಜನು ಹೊರಡುವ ಉದ್ದೇಶ ಸ್ವಪ್ರತಿಷ್ಠೆಯನ್ನು ಮೆರೆಸುವುದಿಲ್ಲ. ಮಹಾರಾಜ ಪರೀಕ್ಷಿತನು ಸಿಂಹಾಸನವೇರಿದ ಬಳಿಕ ವಿಶ್ವ ದಿಗ್ವಿಜಯಕ್ಕಾಗಿ ಹೊರಟನು. ಆದರೆ ಆತನ ಉದ್ದೇಶ ಇತರ ರಾಜ್ಯಗಳ ಮೇಲೆ ದಾಳಿ ಮಾಡುವುದಾಗಿರಲಿಲ್ಲ. ಆತ ಜಗತ್ತಿನ ಚಕ್ರವರ್ತಿಯಾಗಿದ್ದನು. ಸಣ್ಣ ಪುಟ್ಟ ರಾಜ್ಯಗಳೆಲ್ಲ ಈಗಾಗಲೇ ಆತನ ಆಧಿಪತ್ಯಕ್ಕೆ ಒಳಪಟ್ಟಿದ್ದವು. ದೈವೀ ರಾಜ್ಯದಲ್ಲಿ ಎಲ್ಲವೂ ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡುವುದು ಆತ ದಿಗ್ವಿಜಯಕ್ಕೆ ಹೊರಟ ಉದ್ದೇಶವಾಗಿದ್ದಿತು. ದೈವ ಪ್ರತಿನಿಧಿಯಾದ ರಾಜ ದೇವರ ಇಚ್ಛೆಯನ್ನು ಸರಿಯಾದ ರೀತಿಯಲ್ಲಿ ಈಡೇರಿಸಬೇಕು. ಸ್ವಪ್ರತಿಷ್ಠೆಯ ವೈಭವದ ಪ್ರಶ್ನೆಯೇ ಅಲ್ಲಿಲ್ಲ. ಆದ್ದರಿಂದ ರಾಜನ ಮಾರುವೇಷದಲ್ಲಿದ್ದ ಕೆಳವರ್ಗದ ಮನುಷ್ಯನೊಬ್ಬ ಗೋವು ಹಾಗೂ ಎತ್ತುಗಳ ಕಾಲುಗಳನ್ನು ಗಾಯಗೊಳಿಸುತ್ತಿದ್ದುದನ್ನು ಪರೀಕ್ಷಿತ ಮಹಾರಾಜ ಕಂಡೊಡನೆಯೇ ತತ್ಕ್ಷಣ ಆತನನ್ನು ಬಂಧಿಸಿ ಶಿಕ್ಷಿಸಿದನು. ಅತ್ಯಂತ ಮುಖ್ಯ ಪ್ರಾಣಿಯಾದ ಗೋವಿಗಾಗಲಿ ಅತ್ಯಂತ ಮುಖ್ಯ ವ್ಯಕ್ತಿಯಾದ ಬ್ರಾಹ್ಮಣನಿಗಾಗಲಿ ಆಗುವ ಅಪಮಾನವನ್ನ ರಾಜ ತಾಳಲಾರನು. ಮಾನವ ನಾಗರಿಕತೆ ಎಂದರೆ ಬ್ರಾಹ್ಮಣ ಸಂಸ್ಕೃತಿಯ ಉದ್ದೇಶವನ್ನು ಉನ್ನತಗೊಳಿಸುವುದು ಎಂದರ್ಥ. ಅದಕ್ಕಾಗಿ ಹಸುವಿನ ರಕ್ಷಣೆ ಅತ್ಯಗತ್ಯ. ಹಸುವಿನ ಹಾಲಿನಲ್ಲಿ ಒಂದು ರೀತಿಯ ಪವಾಡವಿದೆ. ಉನ್ನತ ಸಾಧನೆಗಾಗಿ ಮಾನವ ಶರೀರವನ್ನು ಪೋಷಿಸಲು ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಅದರಲ್ಲಿವೆ.
ಮನುಷ್ಯ ಸಾತ್ವಿಕ ಗುಣವನ್ನು ಬೆಳೆಸಿಕೊಳ್ಳುವ ಶಿಕ್ಷಣ ಪಡೆದಾಗ ಮಾತ್ರ ಬ್ರಾಹ್ಮಣ ಸಂಸ್ಕೃತಿ ಉನ್ನತಿ ಹೊಂದಬಹುದು. ಅದಕ್ಕಾಗಿ ಹಾಲು, ಹಣ್ಣುಗಳು ಹಾಗೂ ಧಾನ್ಯಗಳಿಂದ ತಯಾರಿಸಿದ ಆಹಾರ ಮುಖ್ಯವಾಗಿ ಬೇಕಾಗಿದೆ. ಕಪ್ಪು ಶೂದ್ರನು ರಾಜನಂತೆ ವೇಷ ಧರಿಸಿ ಮಾನವ ಸಮಾಜದಲ್ಲಿ ಅತ್ಯಂತ ಮುಖ್ಯ ಪ್ರಾಣಿಯಾದ ಗೋವಿಗೆ ಅಪಚಾರವೆಸಗುತ್ತಿರುವುದನ್ನು ಕಂಡು ಪರೀಕ್ಷಿತ ಮಹಾರಾಜನಿಗೆ ಆಶ್ಚರ್ಯವಾಯಿತು. ಕಲಿಯುಗವೆಂದರೆ ಅವ್ಯವಸ್ಥೆ ಮತ್ತು ಕಲಹ. ಎಲ್ಲ ಅವ್ಯವಸ್ಥೆ ಮತ್ತು ಕಲಹದ ಮೂಲ ಕಾರಣವೆಂದರೆ ಕೀಳು ಸ್ವಭಾವದ, ಯೋಗ್ಯತೆ ಇಲ್ಲದ, ಬದುಕಿನಲ್ಲಿ ಉನ್ನತ ಆಕಾಂಕ್ಷೆಗಳಿಲ್ಲದ ಜನರು ರಾಜ್ಯಾಧಿಕಾರದ ಸೂತ್ರಗಳನ್ನು ವಹಿಸಿಕೊಳ್ಳುವುದು. ಅಂತಹವರು ರಾಜನ ಸ್ಥಾನದಲ್ಲಿದ್ದರೆ ಖಂಡಿತವಾಗಿಯೂ ಅವರು ಮೊದಲು ಗೋವು ಹಾಗೂ ಬ್ರಾಹ್ಮಣ ಸಂಸ್ಕೃತಿಗೆ ಹಾನಿಯುಂಟು ಮಾಡುತ್ತಾರೆ. ಆ ಮೂಲಕ ಇಡೀ ಸಮಾಜವನ್ನು ನರಕಕ್ಕೆ ತಳ್ಳುತ್ತಾರೆ. ಪರೀಕ್ಷಿತ ಮಹಾರಾಜ ತಾನು ಹೊಂದಿದ್ದ ತರಬೇತಿಯಿಂದಾಗಿ ಜಗತ್ತಿನ ಎಲ್ಲ ಕಲಹಗಳ ಮೂಲ ಕಾರಣದ ಸುಳುಹು ಪಡೆದನು. ಹೀಗಾಗಿ ಅದನ್ನು ಆರಂಭದಲ್ಲಿಯೇ ತಡೆಗಟ್ಟಲು ಬಯಸಿದನು. ಶ್ಲೋಕ 5. ಕಸ್ಯ ಹೇತೋರ್ನಿಜಗ್ರಾಹ ಕಲಿಂ ದಿಗ್ವಿಜಯೇ ನೃಪ ನೃದೇವಾಶ್ಚಿಹ್ನ ದೃಕ್ಷೂದ್ರ ಕೋಸೌ ಗಾಂ ಯಹ ಪದ ಹನತ್ ತತ್ಕಥ್ಯತಾಂ ಮಹಾಭಾಗ ಯದಿ ಕೃಷ್ಣ ಕಥಾಶ್ರಯಂ ಯದಿ ಕೃಷ್ಣ ಕಥಾಶ್ರಯಂ. ಶೌನಕ ಉವಾಚ. ಶೌನಕ ಋಷಿಗಳು ಹೇಳಿದರು, ಕಸ್ಯ ಯಾವ ಹೇತು ಕಾರಣಕ್ಕಾಗಿ ನಿಜಗ್ರಾಹ ಸಾಕಷ್ಟು ದಂಡಿಸಿದನು, ಕಲಿಂ ಕಲಿಯುಗದ ಒಡೆಯನನ್ನು, ದಿಗ್ವಿಜಯೇ ತನ್ನ ಪ್ರಪಂಚದ ಪ್ರವಾಸದ ಸಮಯದಲ್ಲಿ, ನೃಪ ರಾಜನು, ನೃದೇವ ರಾಜಪುರುಷನ, ಚಿನ್ನ ದೃಕ್ ಹಾಗೆ ಅಲಂಕರಿಸಿಕೊಂಡಿದ್ದ, ಶೂದ್ರಕ ಶೂದ್ರನಿಗಿಂತ ಕೀಳಾದ, ಅಸೌ ಅವನು, ಗಾಂ ಹಸುವನ್ನು, ಯಹ ಯಾವ, ಪದ ಅಹನಾತ್ ಕಾಲಿನ ಮೇಲೆ ಹೊಡೆದನು, ತತ್ ಅದೆಲ್ಲವೂ, ಕಥ್ಯತಾಂ ದಯವಿಟ್ಟು ಹೇಳೋಣವಾಗಲಿ, ಮಹಾಭಾಗ ಅತಿ ಸೌಭಾಗ್ಯವಂತನೇ, ಯದಿ ಆದರೆ, ಕೃಷ್ಣ ಕೃಷ್ಣನ ವಿಚಾರದ, ಕಥಾ ಆಶ್ರಯಂ ಕಥೆಗಳಿಗೆ ಸಂಬಂಧ ಹೊಂದಿರುವುದು. ಅನುವಾದ. ಶೌನಕ ಮುನಿಗಳು ಕೇಳಿದರು. ಕಲಿಯು ಕೆಳಮಟ್ಟದ ಶೂದ್ರನಾಗಿದ್ದು ರಾಜನಂತೆ ವೇಷ ಧರಿಸಿ ಗೋವಿನ ಪಾದಕ್ಕೆ ಘಾತ ಉಂಟು ಮಾಡಿದ್ದಕ್ಕೆ ಪರೀಕ್ಷಿತ ರಾಜ ಬರಿದೇ ಶಿಕ್ಷಿಸಿದನೇಕೆ? ಈ ಎಲ್ಲ ಘಟನೆಗಳು ಶ್ರೀಕೃಷ್ಣನ ಕಥೆಗೆ ಸಂಬಂಧಿಸಿದ್ದರೆ ದಯವಿಟ್ಟು ವಿವರಿಸಿ. ಭಾವಾರ್ಥ. ಧರ್ಮಿಷ್ಠನಾದ ಪರೀಕ್ಷಿತ ರಾಜನು ಆ ಪಾತಕನನ್ನು ಕೊಲ್ಲದೆ ಬರಿದೇ ಶಿಕ್ಷಿಸಿದನು ಎಂಬುದನ್ನು ಕೇಳಿ ಶೌನಕರು ಹಾಗೂ ಋಷಿಗಳು ಆಶ್ಚರ್ಯಗೊಂಡರು. ರಾಜನಂತೆ ವೇಷ ಧರಿಸಿ ಸಾರ್ವಜನಿಕರಿಗೆ ಮೋಸ ಮಾಡಿದ ಹಾಗೂ ಅತ್ಯಂತ ಪರಿಶುದ್ಧ ಪ್ರಾಣಿಯಾದ ಗೋವನ್ನು ಅಪಮಾನಿಸಿದ ಪಾತಕನನ್ನು ಪರೀಕ್ಷಿತ ಮಹಾರಾಜನಂತಹ ಧರ್ಮಿಷ್ಠ ದೊರೆ ತತ್ಕ್ಷಣ ಕೊಲ್ಲಬೇಕಿತ್ತೆಂದು ಇದು ಸೂಚಿಸುತ್ತದೆ. ಕಲಿಯುಗ ಮುಂದುವರಿದಂತೆ ಕೆಳಮಟ್ಟದ ಶೂದ್ರರು ಆಡಳಿತಾಧಿಕಾರಿಗಳಾಗಿ ಚುನಾಯಿತರಾಗುವರು ಹಾಗೂ ಗೋವಧೆಗಾಗಿ ಸುವ್ಯವಸ್ಥಿತ ಕಸಾಯಿಖಾನೆಗಳು ಸ್ಥಾಪಿತಗೊಳ್ಳುವವು ಎಂಬುದನ್ನು ಆ ಕಾಲದಲ್ಲಿ ಋಷಿಗಳು ಊಹಿಸಲು ಆಗದವರಾಗಿದ್ದರು. ವಂಚಕನು, ಗೋವನ್ನು ಅಪಮಾನಿಸದವನು ಆದ ಶೂದ್ರನ ಬಗ್ಗೆ ಕೇಳುವುದು ಆ ಮಹಾ ಋಷಿಗಳಿಗೆ ಆಸಕ್ತಿದಾಯಕವಲ್ಲದಿದ್ದರೂ ಅದು ಶ್ರೀಕೃಷ್ಣನ ಕಥೆಗೆ ಸಂಬಂಧಿಸಿರಬಹುದು ಎಂಬುದಕ್ಕಾಗಿ ಅವರು ಅದನ್ನು ಕೇಳಲು ಸಿದ್ಧರಿದ್ದರು. ಅವರಿಗೆ ಶ್ರೀಕೃಷ್ಣನ ಕಥೆಯನ್ನು ಕೇಳುವುದರಲ್ಲಿ ಮಾತ್ರ ಆಸಕ್ತಿ. ಯಾವುದಾದರೂ ಸರಿ ಕೃಷ್ಣನ ಕಥೆಗೆ ಹಾಸುಹೊಕ್ಕಾಗಿದ್ದರೆ ಮಾತ್ರ ಕೇಳಲು ಅರ್ಹವಾದುದು. ಭಾಗವತದಲ್ಲಿ ಸಮಾಜಶಾಸ್ತ್ರ, ರಾಜಕೀಯ ಶಾಸ್ತ್ರ, ಅರ್ಥಶಾಸ್ತ್ರ, ಸಾಂಸ್ಕೃತಿಕ ಸಂಗತಿಗಳು ಮೊದಲಾದವುಗಳಿಗೆ ಸಂಬಂಧಿಸಿದ ಅನೇಕ ಭಾಗಗಳಿವೆ. ಆದರೆ ಅವೆಲ್ಲವೂ ಕೃಷ್ಣನಿಗೆ ಸಂಬಂಧಿಸಿರುವುದರಿಂದ ಕೇಳಲು ಅರ್ಹವಾದಂತಹವು. ವಿಷಯ ಯಾವುದೇ ಆಗಿರಲಿ, ಶ್ರೀಕೃಷ್ಣ ಒಂದು ರೀತಿಯಲ್ಲಿ ಶುದ್ಧಿಕಾರಕನಿದ್ದಂತೆ. 3 ಐಹಿಕ ಗುಣಗಳಿಂದಾದ ವಸ್ತುಗಳಿಂದ ಕೂಡಿದ ಜಗತ್ತಿನ ಎಲ್ಲವೂ ಅಶುದ್ಧವಾದಂತಹವು.
ಆದರೆ ಶ್ರೀಕೃಷ್ಣ ಶುದ್ಧಿಕಾರಕನಾಗಿದ್ದಾನೆ. ಶ್ಲೋಕ 6. ಅಥವಾಸ್ಯ ಪದಾಂಬೋಜ ಮಕರಂದ ಲಿಹಾಂ ಸತಾಂ ಕಿಮನೈರಸದಾಲಾಪೈರಾಯುಷೋ ಯತಃ ಸದ್ವಯ. ಅಥವಾ ಬೇರೆ ತೆರನಾಗಿದ್ದರೆ ಅಸ್ಯ ಅವನ ಪದ ಅಂಬೋಜ ಪಾದಕಮಲಗಳ ಮಕರಂದ ಲಿಹಾಂ ಮಕರಂದವನ್ನು ಆಸ್ವಾದಿಸುವ ಸತಾಂ ಶಾಶ್ವತ ಅಸ್ತಿತ್ವ ಉಳ್ಳವರಿಗೆ ಕಿಂ ಅನೈ ಬೇರೆಯದರಿಂದ ಏನು ಉಪಯೋಗ ಅಸತ್ ಭ್ರಾಂತಿಯ ಆಲಾಪೈ ವಿಷಯಗಳಿಂದ ಆಯುಷಃ ಆಯುರ್ದಾಯುಧ ಎತ್ ಯಾವ ಅದು ಅಸತ್ ವ್ಯಯ ಅನಗತ್ಯ ಹರಣ. ಅನುವಾದ: ಭಗವದ್ಭಕ್ತರು ಭಗವಂತನ ಪಾದಕಮಲಗಳಲ್ಲಿ ದೊರೆಯುವ ಜೇನಿನ ಆಸ್ವಾದನೆಗೆ ಹೊಂದಿಕೊಂಡಂತಹವರು. ಒಬ್ಬನ ಅಮೂಲ್ಯ ಜೀವನವನ್ನು ಸುಮ್ಮನೆ ನಿರರ್ಥಕಗೊಳಿಸುವ ವಿಷಯಗಳಿಂದ ಏನು ಪ್ರಯೋಜನ? ಭಾವಾರ್ಥ: ಭಗವಾನ್ ಕೃಷ್ಣ ಹಾಗೂ ಆತನ ಭಕ್ತರು ಇಬ್ಬರೂ ಲೋಕೋತ್ತರ ನೆಲೆಯಲ್ಲಿರುವವರು. ಆದ್ದರಿಂದ ಭಗವಾನ್ ಕೃಷ್ಣನ ವಿಷಯ ಹಾಗೂ ಆತನ ಪರಿಶುದ್ಧ ಭಕ್ತರ ವಿಷಯ ಎರಡೂ ಅಷ್ಟೇ ಒಳ್ಳೆಯದಾಗಿರುತ್ತವೆ. ಕುರುಕ್ಷೇತ್ರ ಯುದ್ಧವು ಸಂಪೂರ್ಣವಾಗಿ ರಾಜಕಾರಣ ಹಾಗೂ ರಾಜನೀತಿಯಿಂದ ಕೂಡಿರುವಂತಹುದು. ಆದರೆ ಇದು ಶ್ರೀಕೃಷ್ಣನಿಗೆ ಸಂಬಂಧಿಸಿರುವುದರಿಂದ ಭಗವದ್ಗೀತೆಯು ಜಗತ್ತಿನಾದ್ಯಂತ ಎಲ್ಲರಿಗೂ ಪೂಜ್ಯ ಹಾಗೂ ಪ್ರಿಯವಾಗಿದೆ. ಲೌಕಿಕರಿಗೆ ಐಹಿಕವಾಗಿರುವ ರಾಜಕೀಯ ಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಇತ್ಯಾದಿಗಳನ್ನು ತೆಗೆದುಹಾಕುವ ಅಗತ್ಯವಿಲ್ಲ. ಭಗವಂತನೊಡನೆ ನಿಜ ಸಂಬಂಧ ಹೊಂದಿರುವ ಪರಿಶುದ್ಧ ಭಕ್ತನ ಪಾಲಿಗೆ ಭಗವಂತನ ಅಥವಾ ಆತನ ಭಕ್ತರಿಗೆ ಸಂಬಂಧಿಸಿದ ಐಹಿಕ ಸಂಗತಿಗಳು ದಿವ್ಯವಾದುವೇ ಆಗಿರುತ್ತವೆ. ನಾವು ಪಾಂಡವರ ಕಾರ್ಯ ಸಾಧನೆಗಳ ಬಗ್ಗೆ ಕೇಳಿದ್ದೇವೆ, ಮಾತನಾಡಿದ್ದೇವೆ ಮತ್ತು ಈಗ ಪರೀಕ್ಷಿತ ರಾಜನ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಇವೆಲ್ಲ ಭಗವಾನ್ ಕೃಷ್ಣನಿಗೆ ಸಂಬಂಧಿಸಿದಿರುವುದರಿಂದ ಇವೆಲ್ಲವೂ ದಿವ್ಯವಾದವು. ಪರಿಶುದ್ಧ ಭಕ್ತರಿಗೆ ಇವುಗಳನ್ನು ಕೇಳುವುದರಲ್ಲಿ ಅತೀವ ಆಸಕ್ತಿ ಇರುತ್ತದೆ. ಭೀಷ್ಮದೇವನ ಪ್ರಾರ್ಥನೆಗೆ ಸಂಬಂಧಿಸಿದ ವಿಷಯದಲ್ಲಿ ಇದನ್ನು ಈಗಾಗಲೇ ನಾವು ಚರ್ಚಿಸಿದ್ದೇವೆ. ನಮ್ಮ ಜೀವಿತಾವಧಿ ಬಹಳ ದೀರ್ಘವಾದುದು ಏನೂ ಅಲ್ಲ. ನಾವು ಮುಂದಿನ ಹಂತಕ್ಕೆ ಹೋಗಲು ಯಾವಾಗ ಆದೇಶ ಬರುತ್ತದೆಂಬುದು ನಿಶ್ಚಿತವಲ್ಲ. ಆದ್ದರಿಂದ ಶ್ರೀಕೃಷ್ಣನಿಗೆ ಸಂಬಂಧಪಡದ ವಿಷಯಗಳಲ್ಲಿ ನಮ್ಮ ಬದುಕಿನ ಒಂದು ಕ್ಷಣವೂ ವ್ಯಯವಾಗದಂತೆ ನೋಡಿಕೊಳ್ಳಬೇಕಾದುದು ನಮ್ಮ ಕರ್ತವ್ಯ. ಯಾವ ವಿಷಯವೇ ಆಗಲಿ, ಅದು ಎಷ್ಟೇ ಸೊಗಸಾಗಿರಲಿ, ಕೃಷ್ಣನಿಗೆ ಸಂಬಂಧಪಡದಿದ್ದರೆ ಅದು ಕೇಳಲು ಅರ್ಹವಾದುದಲ್ಲ. ಶ್ರೀಕೃಷ್ಣನ ಶಾಶ್ವತ ನೆಲೆಯಾದ ಗೋಲೋಕ ವೃಂದಾವನವೆಂಬ ಅಧ್ಯಾತ್ಮ ಲೋಕವು ಕಮಲದ ಒಳ ಸುರುಳಿಯ ಆಕಾರದಲ್ಲಿ ರೂಪಿತವಾಗಿದೆ. ಭಗವಂತನು ಯಾವುದಾದರೂ ಐಹಿಕ ಲೋಕದಲ್ಲಿ ಅವತಾರವೆತ್ತಿದರೂ ಸಹ ಅದನ್ನು ತನ್ನ ಶಾಶ್ವತ ಧಾಮದಂತೆಯೇ ಮಾಡಿಕೊಳ್ಳುತ್ತಾನೆ. ಹೀಗಾಗಿ ಆತನ ಪಾದಗಳು ಸದಾ ಅದೇ ದೊಡ್ಡ ಕಮಲದ ಒಳ ಸುರುಳಿಯ ಮೇಲಿರುತ್ತದೆ. ಆತನ ಪಾದಗಳು ಸಹ ಕಮಲದಷ್ಟೇ ಸುಂದರವಾಗಿವೆ. ಆದ್ದರಿಂದಲೇ ಭಗವಾನ್ ಶ್ರೀಕೃಷ್ಣ ಕಮಲದ ಪಾದಗಳನ್ನು ಹೊಂದಿದ್ದಾನೆಂದು ಹೇಳುವುದು. ಜೀವಿಯು ಸ್ವರೂಪತಃ ಶಾಶ್ವತನು. ಲೌಕಿಕ ಶಕ್ತಿಯ ಸಂಪರ್ಕದಿಂದಾಗಿ ಆತ ಜನನ ಮರಣಗಳ ಸುಳಿಯಲ್ಲಿದ್ದಾನೆ. ಲೌಕಿಕ ಶಕ್ತಿಯಿಂದ ಸ್ವತಂತ್ರನಾದ ಜೀವಿಯು ಮುಕ್ತನಾಗುತ್ತಾನೆ ಹಾಗೂ ಮರಳಿ ತನ್ನ ನಿಜ ನೆಲೆಯಾದ ದೇವತ್ವದೆಡೆಗೆ ಬರಲು ಅರ್ಹನಾಗುತ್ತಾನೆ. ತಮ್ಮ ಲೌಕಿಕ ಶರೀರಗಳನ್ನು ಬದಲಾಯಿಸಿಕೊಳ್ಳದೆ ಯಾರು ನಿರಂತರವಾಗಿ ಬದುಕುವ ಅಪೇಕ್ಷೆಯುಳ್ಳವರು ಆಗಿರುತ್ತಾರೋ ಅವರು ಶ್ರೀಕೃಷ್ಣ ಮತ್ತು ಆತನ ಭಕ್ತರಿಗೆ ಸಂಬಂಧಿಸಿದ ವಿಷಯವಲ್ಲದೆ ಇತರ ವಿಷಯಗಳಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಶ್ಲೋಕ 7. ಕ್ಷುದ್ರಾಯುಷಾಂ ನೃಣಾಮಂಗ ಮರ್ತ್ಯಾನಾಮೃತಮಿಚ್ಛತಾಂ ಇಹೋಪಹೋತೋ ಭಗವಾನ್ ಮೃತ್ಯುಷಾಮಿತ್ರ ಕರ್ಮಣಿ. ಕ್ಷುದ್ರ ಅತಿ ಚಿಕ್ಕದಾದ, ಆಯುಷಾಂ ಆಯುರ್ದಾಯುಳ್ಳ, ನೃಣಾಂ ಮಾನವ ಜೀವಿಗಳ,
ಅಂಗ ಸೂತ ಮುನಿಗಳೇ, ಮರ್ತ್ಯಾನಾಂ ಮರಣ ನಿಶ್ಚಿತವಾದ ಋತಂ ಶಾಶ್ವತ ಬದುಕನ್ನು ಇಚ್ಛತಾಂ ಅಪೇಕ್ಷಿಸುವ ಇಹ ಇಲ್ಲಿ ಉಪಹೂತಃ ಬರುವಂತೆ ಆಹ್ವಾನಿತನಾಗಿದ್ದನು. ಭಗವಂತನನ್ನು ಪ್ರತಿನಿಧಿಸುವ ಮೃತ್ಯು ಸಾವಿನ ನಿಯಂತ್ರಕನಾದ ಯಮರಾಜನು ಶಾಮಿತ್ರ ನಿಗ್ರಹಿಸುವ ಕರ್ಮಣಿ ಆಚರಣೆಗಳಲ್ಲಿ. ಅನುವಾದ: ಹೇ ಸೂತ ಮುನಿಗಳೇ, ಮಾನವರಲ್ಲಿಯೂ ಸಾವಿನಿಂದ ಸ್ವತಂತ್ರರಾಗಿ ಚಿರಂತನ ಜೀವನ ಬಯಸುವವರಿದ್ದಾರೆ. ಅವರು ಮೃತ್ಯು ನಿಯಂತ್ರಕನಾದ ಯಮರಾಜನನ್ನು ಆಹ್ವಾನಿಸುವುದರ ಮೂಲಕ ಕೊಲೆಯ ಪ್ರಕ್ರಿಯೆಯಿಂದ ಪಾರಾಗುತ್ತಾರೆ. ಭಾವಾರ್ಥ: ಜೀವಿಯು ಕೆಳಮಟ್ಟದ ಪ್ರಾಣಿ ಜೀವನದಿಂದ ಮೇಲು ಸ್ತರದ ಮಾನವ ಜೀವಿಯಾಗಿ ಬೆಳೆದಂತೆ ಮತ್ತು ಕ್ರಮೇಣ ಉನ್ನತ ಬೌದ್ಧಿಕ ಶಕ್ತಿ ಪಡೆದಂತೆ ಸಾವಿನ ಹಿಡಿತದಿಂದ ಪಾರಾಗಿ ಸ್ವತಂತ್ರನಾಗಲು ಕಾತರನಾಗುತ್ತಾನೆ. ಆಧುನಿಕ ವಿಜ್ಞಾನಿಗಳು ಶಾರೀರಕ ರಸಾಯನಶಾಸ್ತ್ರದ ಮುನ್ನಡೆಯಿಂದ ಸಾವನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅಯ್ಯೋ, ಯಮರಾಜ ಎಂತಹ ಕ್ರೂರಿ ಎಂದರೆ ವಿಜ್ಞಾನಿಯ ಜೀವವನ್ನೇ ಆತ ಉಳಿಸುವುದಿಲ್ಲ. ವೈಜ್ಞಾನಿಕ ಜ್ಞಾನದ ಮುನ್ನಡೆಯಿಂದ ಸಾವನ್ನು ತಡೆಯುವ ತತ್ವವನ್ನು ವಿಜ್ಞಾನಿಗಳು ಪ್ರತಿಪಾದಿಸುತ್ತಾರೆ. ಆದರೆ ಯಮರಾಜನ ಕರೆ ಬಂದಾಗ ಸ್ವತಃ ಅವರೇ ಸಾವಿಗೆ ಬಲಿಯಾಗುತ್ತಾರೆ. ಸಾವನ್ನು ತಡೆಯುವುದರ ಬಗ್ಗೆ ಏನು ಹೇಳುವುದು? ಅಲ್ಪಾವಧಿಯ ಜೀವನವನ್ನು ಯಾರೂ ಒಂದು ಕ್ಷಣ ಸಹ ಹೆಚ್ಚಿಸಲಾರರು. ಯಮರಾಜನ ಈ ಕ್ರೂರ ಕಗ್ಗೊಲೆಯನ್ನು ತಡೆಯುವ ಏಕೈಕ ಭರವಸೆ ಎಂದರೆ ಭಗವಂತನ ನಾಮ ಸಂಕೀರ್ತನೆ ಮಾಡಿ ಅದನ್ನು ಕೇಳಲು ಯಮರಾಜನನ್ನು ಕರೆಯುವುದು. ಯಮರಾಜ ಭಗವಂತನ ಶ್ರೇಷ್ಠ ಭಕ್ತ. ಆತ ಕೀರ್ತನೆಗಳಿಗೆ ಹಾಗೂ ಸದಾ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವ ಪರಿಶುದ್ಧ ಭಕ್ತರ ಯಜ್ಞಗಳಿಗೆ ಆಹ್ವಾನಿತನಾಗಲು ಆಶಿಸುತ್ತಾನೆ. ಹೀಗಾಗಿ ಶೌನಕರ ಮುಂದಾಳುತನದಲ್ಲಿ ಶ್ರೇಷ್ಠ ಋಷಿಗಳು ಮತ್ತು ಇತರರು ನೈಮಿಷಾರಣ್ಯದಲ್ಲಿ ನಡೆಸುತ್ತಿದ್ದ ಯಜ್ಞಕ್ಕೆ ಬರುವಂತೆ ಯಮರಾಜನನ್ನು ಆಹ್ವಾನಿಸಿದರು. ಸಾವನ್ನು ಬಯಸದಂತಹವರಿಗೆ ಇದು ಒಳ್ಳೆಯದಾಗಿತ್ತು. ಶ್ಲೋಕ 8. ನಾ ಕಶ್ಚಿತ್ ಮ್ರಿಯತೆ ತಾವದ್ ಯಾವದಾಸ್ತಾಯಿ ಹಾಂತಕಃ ಏತದರ್ಥಂ ಇಹಿ ಭಗವಾನೂತ ಪರಮರ್ಷಿಭಿಃ ಅಹೋ ನೃಲೋಕೆ ಪಿಯೇತ ಹರಿಲೀಲಾಮೃತಂ ವಚಃ. ನ ಅಲ್ಲ, ಕಶ್ಚಿತ್ ಯಾರೊಬ್ಬನು, ಮ್ರಿಯತೆ ಸಾಯುವನು, ತಾವತ್ ಅಲ್ಲಿಯವರೆಗೆ, ಯಾವತ್ ಎಲ್ಲಿಯವರೆಗೆ, ಆಸ್ತೆ ಇರುತ್ತಾನೆ, ಇಹ ಇಲ್ಲಿ, ಅಂತಕಃ ಬದುಕನ್ನು ಕೊನೆಗಾಣಿಸುವವನು, ಏತದ್ ಈ, ಅರ್ಥಂ ಕಾರಣಕ್ಕಾಗಿ, ಈ ನಿಶ್ಚಯವಾಗಿಯೂ, ಭಗವಂತನ ಪ್ರತಿನಿಧಿಯು, ಅಹೂತ ಆಮಂತ್ರಿತನಾದನು, ಪರಮ ಋಷಿಭಿ ಮಹರ್ಷಿಗಳಿಂದ, ಅಹೋ ಅಯ್ಯೋ, ನೃಲೋಕೆ ಮಾನವ ಸಮಾಜದಲ್ಲಿ, ಪಿಯೇತ ಅವರು ಕುಡಿಯಲಿ, ಹರಿಲೀಲಾ ಭಗವಂತನ ದಿವ್ಯ ಲೀಲೆಗಳ, ಅಮೃತಂ ಶಾಶ್ವತ ಬದುಕಿಗಾಗಿ ಅಮೃತವಾದ, ವಚಃ ಮಾತುಗಳನ್ನು. ಅನುವಾದ: ಪ್ರತಿಯೊಬ್ಬರ ಸಾವಿಗೆ ಕಾರಣನಾಗುವ ಯಮರಾಜ ಎಲ್ಲಿಯವರೆಗೆ ಇಲ್ಲಿರುತ್ತಾನೆಯೋ ಅಲ್ಲಿಯವರೆಗೆ ಯಾರಿಗೂ ಸಾವು ಸಂಭವಿಸುವುದಿಲ್ಲ. ಶ್ರೇಷ್ಠ ಋಷಿಗಳು ಭಗವಂತನ ಪ್ರತಿನಿಧಿಯಾದ ಮರಣ ನಿಯಂತ್ರಕ ಯಮರಾಜನನ್ನು ಆಹ್ವಾನಿಸಿದ್ದಾರೆ. ಆತನ ಹಿಡಿತದಲ್ಲಿರುವ ಜೀವಿಗಳು ಭಗವಂತನ ಕಥಾರೂಪದ ದಿವ್ಯ ಲೀಲೆಗಳ ಚಿರಂತನ ಅಮೃತವನ್ನು ಆಸ್ವಾದಿಸುವುದರಿಂದ ಲಾಭ ಪಡೆಯಬಹುದು. ಭಾವಾರ್ಥ: ಯಾವ ಮಾನವ ಜೀವಿಗೂ ಸಾವಿಂದರೆ ಇಷ್ಟವಿಲ್ಲ. ಆದರೆ ಆತನಿಗೆ ಸಾವಿನಿಂದ ಹೇಗೆ ಪಾರಾಗಬೇಕೆಂಬುದು ತಿಳಿಯದು. ಸಾವನ್ನು ತಪ್ಪಿಸಿಕೊಳ್ಳಲು ಇರುವ ಖಚಿತ ಪರಿಹಾರೋಪಾಯವೆಂದರೆ ಶ್ರೀಮದ್ ಭಾಗವತ ಗ್ರಂಥದಲ್ಲಿ ವ್ಯವಸ್ಥಿತವಾಗಿ ನಿರೂಪಿತವಾಗಿರುವ ಭಗವಂತನ ದಿವ್ಯ ಲೀಲಾಮೃತವನ್ನು ಕೇಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು. ಆದ್ದರಿಂದ ಸಾವಿನಿಂದ ಸ್ವತಂತ್ರನಾಗಬೇಕೆಂಬ ಅಪೇಕ್ಷೆ ಇರುವ ಎಲ್ಲ ಮಾನವರು ಶೌನಕರ ನೇತೃತ್ವದ ಋಷಿ ಸಮೂಹ ಸಲಹೆ ಮಾಡಿರುವ ಈ ಜೀವನ ಕ್ರಮವನ್ನು ಅನುಸರಿಸಬೇಕೆಂದು ತಿಳಿಯ ಹೇಳಿದೆ. ಶ್ಲೋಕ 9. ಮಂದಸ್ಯ ಮಂದ ಪ್ರಜ್ಞಸ್ಯ ವಯೋ ಮಂದಾಯುಷಶ್ಚೈವ ಯುಷಶ್ಚ ವೈ ನಿದ್ರಯಾ ಹ್ರಿಯತೆ ನಕ್ತಂ ದಿವಾಚ ವ್ಯರ್ಥ ಕರ್ಮಭಿ. ಮಂದಸ್ಯ ಸೋಮಾರಿಯ, ಮಂದ ನಿಕೃಷ್ಟ,
ಪ್ರಜ್ಞಸ್ಯ ಬುದ್ಧಿಯುಳ್ಳವನ ವಯಸ್ಸು ಮಂದ ಕಡಿಮೆಯಾದ ಆಯುಷಃ ಆಯುರ್ದಾಯ ಉಳ್ಳವನ ಚ ಮತ್ತು ವೈ ಸರಿಯಾಗಿ ನಿದ್ರೆಯಿಂದ ಹೀಯತೆ ಕಳೆಯಲ್ಪಡುತ್ತದೆ. ನಕ್ತಂ ರಾತ್ರಿಯು ದಿವ ಹಗಲು ಚ ಕೂಡ ವ್ಯರ್ಥ ನಿಷ್ಪ್ರಯೋಜಕ ಕರ್ಮವಿ ಕಾರ್ಯಗಳಿಂದ. ಅನುವಾದ. ಅಲ್ಪಾಯುಷಿಗಳು ಅಲ್ಪಮತಿಗಳೂ ಆದ ಸೋಮಾರಿ ಮಾನವರು ರಾತ್ರಿಯನ್ನು ನಿದ್ದೆಯಲ್ಲಿ ಕಳೆಯುತ್ತಾರೆ, ಹಗಲನ್ನು ವ್ಯರ್ಥ ಕಾರ್ಯಗಳಲ್ಲಿ ಕಳೆಯುತ್ತಾರೆ. ಭಾವಾರ್ಥ. ಅಲ್ಪಮತಿಗಳಿಗೆ ಮಾನವ ರೂಪದ ನಿಜವಾದ ಮೌಲ್ಯ ತಿಳಿದಿಲ್ಲ. ಭೌತಿಕ ಪ್ರಕೃತಿಯು ಜೀವಿಯ ಮೇಲೆ ಕ್ಲೇಶಕರ ಕಠೋರ ನಿಯಮಗಳನ್ನು ಜಾರಿಗೆ ತರುವ ಕ್ರಮ ಹೊಂದಿದೆ. ಅದರಲ್ಲಿ ಮಾನವ ರೂಪವು ಪ್ರಕೃತಿ ನೀಡಿದ ವಿಶೇಷ ಕೊಡುಗೆಯಾಗಿದೆ. ಇದು ಜೀವನದ ಅತ್ಯುನ್ನತ ವರವನ್ನು, ಅಂದರೆ ಮತ್ತೆ ಮತ್ತೆ ಜನನ ಮರಣಗಳಿಗೆ ಸಿಕ್ಕಿ ಹಾಕಿಕೊಳ್ಳುವುದರಿಂದ ತಪ್ಪಿಸಿಕೊಳ್ಳುವ ವರವನ್ನು ಪಡೆಯುವ ಒಂದು ಅವಕಾಶ. ಬುದ್ಧಿವಂತರು ಬಂಧನದಿಂದ ಪಾರಾಗಲು ಸತತ ಪ್ರಯತ್ನ ಮಾಡುವ ಮೂಲಕ ಈ ಮಹತ್ವದ ಕೊಡುಗೆಯನ್ನು ಎಚ್ಚರದಿಂದ ಕಾಪಾಡಿಕೊಳ್ಳುತ್ತಾರೆ. ಆದರೆ ಅಲ್ಪಮತಿಗಳು ಸೋಮಾರಿಗಳು ಭೌತಿಕ ಬಂಧನದಿಂದ ತಪ್ಪಿಸಿಕೊಳ್ಳಲು ಇರುವ ಮಹತ್ವದ ಕೊಡುಗೆಯಾದ ಈ ಮಾನವ ದೇಹದ ಮೌಲ್ಯವನ್ನು ಅವರು ಸರಿಯಾಗಿ ಗುರುತಿಸಲಾರರು. ಅವರು ಆರ್ಥಿಕ ಅಭಿವೃದ್ಧಿ ಎಂಬುದಕ್ಕೆ ವಿಶೇಷ ಗಮನ ನೀಡಿ ಕೇವಲ ತಾತ್ಕಾಲಿಕವಾದ ದೇಹದ ಇಂದ್ರಿಯ ಸುಖಕ್ಕಾಗಿ ಜೀವನವಿಡೀ ಬಹಳ ಕಷ್ಟಪಡುತ್ತಾರೆ. ಪ್ರಕೃತಿ ನಿಯಮದಂತೆ ಕೆಳಮಟ್ಟದ ಪ್ರಾಣಿಗಳಿಗೆ ಇಂದ್ರಿಯ ಸುಖದ ಅವಕಾಶವಿದೆ. ಅಂತೆಯೇ ಮಾನವ ಜೀವಿಯೂ ಸಹ ತನ್ನ ಇಂದಿನ ಬದುಕಿಗನುಸಾರವಾಗಿ ಕೆಲಮಟ್ಟಿನ ಇಂದ್ರಿಯ ಸುಖ ಹೊತ್ತು ತರುತ್ತಾನೆ. ಆದರೆ ಇಂದ್ರಿಯ ಸುಖವೇ ಮಾನವ ಜೀವನದ ಅಂತಿಮ ಗುರಿಯಲ್ಲ ಎಂಬುದನ್ನು ಖಚಿತವಾಗಿ ಅರಿಯಲು ಪ್ರಯತ್ನಿಸಬೇಕು. ವ್ಯಕ್ತಿಯು ಹಗಲೆಲ್ಲ ವ್ಯರ್ಥ ಶ್ರಮ ಪಡುತ್ತಾನೆ ಎಂದು ಇಲ್ಲಿ ಹೇಳಿದೆ, ಏಕೆಂದರೆ ಆತನ ಗುರಿ ಇಂದ್ರಿಯ ಸುಖವಲ್ಲದೆ ಬೇರೇನೂ ಆಗಿರುವುದಿಲ್ಲ. ದೊಡ್ಡ ನಗರಗಳು ಹಾಗೂ ಕೈಗಾರಿಕಾ ಪಟ್ಟಣಗಳಲ್ಲಿ ಮನುಷ್ಯನ ಕೆಲಸ ಹೇಗೆ ನಿರರ್ಥಕವಾಗಿರುತ್ತದೆಂಬುದನ್ನು ನಾವು ವಿಶೇಷವಾಗಿ ಗಮನಿಸಬಹುದು. ಮಾನವ ಶಕ್ತಿಯಿಂದ ಅನೇಕ ವಸ್ತುಗಳು ನಿರ್ಮಾಣವಾಗುತ್ತವೆ, ಆದರೆ ಅವೆಲ್ಲವೂ ಇಂದ್ರಿಯ ಸುಖಕ್ಕಾಗಿಯೇ ಹೊರತು ಈ ವಸ್ತು ಪ್ರಪಂಚದ ಬಂಧನದಿಂದ ಬಿಡಿಸಿಕೊಳ್ಳಲು ಅಲ್ಲ. ಹಗಲೆಲ್ಲ ಶ್ರಮ ವಹಿಸಿ ಕೆಲಸ ಮಾಡಿದ ವ್ಯಕ್ತಿ ಆಯಾಸಗೊಂಡು ರಾತ್ರಿ ಮಲಗುತ್ತಾನೆ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತಾನೆ. ಇದು ಅಲ್ಪಮತಿಗಳ ನಾಗರಿಕ ಭೌತಿಕ ಜೀವನದ ಕ್ರಮ. ಆದ್ದರಿಂದಲೇ ಅವರನ್ನು ಇಲ್ಲಿ ಸೋಮಾರಿಗಳು, ನತದೃಷ್ಟರು ಹಾಗೂ ಅಲ್ಪಾಯುಷಿಗಳೆಂದು ಕರೆಯಲಾಗಿದೆ. ಶ್ಲೋಕ 10. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸತ್ ಕಲಿಂ ಪ್ರವಿಷ್ಟ ನಿಜ ಚಕ್ರವರ್ತಿತ ನಿಶಮ್ಯ ವಾರ್ತಾ ಮನತಿ ಪ್ರಿಯಂ ತತಃ ಶರಾಸನಂ ಸಂಯುಗ ಶೌಂಡಿರಾದದೆ. ಸೂತ ಉವಾಚ. ಸೂತ ಮುನಿಗಳು ಹೇಳಿದರು, ಯದಾ ಯಾವಾಗ ಪರೀಕ್ಷಿತ್ ಮಹಾರಾಜ ಪರೀಕ್ಷಿತನು ಕುರು ಜಾಂಗಲೆ ಕುರು ಚಕ್ರಾಧಿಪತ್ಯದ ರಾಜಧಾನಿಯಲ್ಲಿ ಅವಸತ್ ವಾಸಿಸುತ್ತಿದ್ದನು. ಕಲಿಯುಗದ ಚಿಹ್ನೆಗಳನ್ನು ಪ್ರವೇಶಿಸಿದನು. ನಿಜ ಚಕ್ರವರ್ತಿತೆ ಅವನ ಅಧಿಕಾರ ವಲಯದಲ್ಲಿ ನಿಶಮ್ಯ ಕೇಳಿ ವಾರ್ತಾಂ ಸುದ್ದಿಯನ್ನು ಅನತಿ ಪ್ರಿಯಾಂ ಬಹಳ ಪ್ರಿಯವಲ್ಲದ ತತಃ ಅನಂತರ ಶರಾಸನಂ ಬಿಲ್ಲು ಮತ್ತು ಬಾಣಗಳನ್ನು ಸಂಯುಗ ಒಂದು ಅವಕಾಶವನ್ನು ಪಡೆದು ಶೌಂಡಿ ಯುದ್ಧದ ಚಟುವಟಿಕೆಗಳಲ್ಲಿ ಆದದೆ ತೆಗೆದುಕೊಂಡನು. ಅನುವಾದ. ಸೂತ ಮುನಿಗಳು ಹೇಳಿದರು, ಪರೀಕ್ಷಿತ ಮಹಾರಾಜನು ಕುರು ಸಾಮ್ರಾಜ್ಯದ ರಾಜಧಾನಿಯಲ್ಲಿ ವಾಸಿಸುತ್ತಿದ್ದಾಗ ಆತನ ರಾಜ್ಯದ ವ್ಯಾಪ್ತಿಯೊಳಗೆ ಕಲಿಯುಗದ ಲಕ್ಷಣಗಳು ಸುಳಿಯಲಾರಂಭಿಸಿದುವು. ಪರೀಕ್ಷಿತ ರಾಜನಿಗೆ ಇದು ತಿಳಿದಾಗ ಪ್ರಿಯವಾಗಲಿಲ್ಲ. ಆದರೂ ಹೋರಾಡಲು ಆತನಿಗೊಂದು ಅವಕಾಶ ಸಿಕ್ಕಿದಂತಾಯಿತು. ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಆತ ಸ್ವತಃ ಯುದ್ಧಕ್ಕೆ ಸಿದ್ಧನಾದನು. ಭಾವಾರ್ಥ.
ಮಹಾರಾಜ ಪರೀಕ್ಷಿತನ ಆಡಳಿತ ಕ್ರಮ ಎಷ್ಟು ಚೆನ್ನಾಗಿತ್ತೆಂದರೆ ಆತ ತನ್ನ ರಾಜಧಾನಿಯಲ್ಲಿ ನೆಮ್ಮದಿಯಿಂದ ವಾಸಿಸುತ್ತಿದ್ದನು. ಆದರೆ ಆ ಸಮಯಕ್ಕಾಗಲೇ ಕಲಿಯುಗದ ಲಕ್ಷಣಗಳು ತನ್ನ ರಾಜ್ಯದ ವ್ಯಾಪ್ತಿಯೊಳಗೆ ಸುಳಿಯಲಾರಂಭಿಸಿವೆ ಎಂಬ ಸುದ್ದಿ ಆತನಿಗೆ ತಲುಪಿತು. ಈ ಸುದ್ದಿ ಆತನಿಗೆ ಪ್ರಿಯವಾದುದಾಗಿರಲಿಲ್ಲ. ಕಲಿಯುಗದ ಲಕ್ಷಣಗಳಾವುವು? ಅವುಗಳೆಂದರೆ: ಹೆಂಗಸಿನೊಡನೆ ಅನೈತಿಕ ಸಂಬಂಧ, 2 ಮಾಂಸಾಹಾರ, 3 ಮಾದಕ ವಸ್ತು ಸೇವನೆ, ಹಾಗೂ 4 ಜೂಜಾಟದಲ್ಲಿ ಸುಖಿಸುವುದು. ಕಲಿಯುಗವೆಂದರೆ ವಾಸ್ತವವಾಗಿ ಕಲಹಯುಗವೆಂದೇ ಅರ್ಥ. ಅಲ್ಲದೆ ಮಾನವ ಸಮಾಜದಲ್ಲಿ ಮೇಲೆ ಹೇಳಿದ 4 ಲಕ್ಷಣಗಳು ಎಲ್ಲ ರೀತಿಯ ಜಗಳಗಳಿಗೂ ಮೂಲ ಕಾರಣ. ಈಗಾಗಲೇ ತನ್ನ ರಾಜ್ಯದ ಕೆಲವು ಜನರು ಈ ಲಕ್ಷಣಗಳಿಗೆ ಗುರಿಯಾಗಿರುವುದು ಪರೀಕ್ಷಿತ ಮಹಾರಾಜನಿಗೆ ತಿಳಿಯಿತು. ಅಶಾಂತಿಗೆ ಕಾರಣವಾಗುವ ಇಂತಹ ಕಾರಣಗಳ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳಲು ಆತ ಅಪೇಕ್ಷಿಸಿದ. ಅಂದರೆ ಮಹಾರಾಜ ಪರೀಕ್ಷಿತನ ಆಳ್ವಿಕೆಯ ಹೊರಗಾದರೂ ಸಾಮಾಜಿಕ ಜೀವನದಲ್ಲಿ ಅಂತಹ ಲಕ್ಷಣಗಳು ಇರಲೇ ಇಲ್ಲ. ಅಂತಹ ಲಕ್ಷಣಗಳು ಅಲ್ಪ ಸ್ವಲ್ಪ ಸುಳಿಯಲಾರಂಭಿಸಿದ ತತ್ಕ್ಷಣವೇ ಅದನ್ನು ಆತ ನಿರ್ಮೂಲ ಮಾಡಲು ಬಯಸಿದ. ಕಲಿಯುಗದ ಲಕ್ಷಣಗಳ ಸುಳಿವಿನ ಸುದ್ದಿ ಆತನಿಗೆ ಪ್ರಿಯವಾದುದಲ್ಲವಾದರೂ ಒಂದು ರೀತಿ ಅದು ಇಷ್ಟವಾದುದೇ ಆಯಿತು. ಏಕೆಂದರೆ ಮಹಾರಾಜ ಪರೀಕ್ಷಿತನಿಗೆ ಇದು ಹೋರಾಟದ ಅವಕಾಶ ಕಲ್ಪಿಸಿತು. ಸಣ್ಣ ಪುಟ್ಟ ರಾಜ್ಯಗಳೆಲ್ಲ ಆತನ ಅಧೀನದಲ್ಲಿದ್ದು ಶಾಂತವಾಗಿದ್ದುದರಿಂದ ಆತನಿಗೆ ಹೋರಾಟದ ಅಗತ್ಯವೇ ಇರಲಿಲ್ಲ. ಈಗ ಕಲಿಯುಗದ ದುಷ್ಟಶಕ್ತಿಗಳು ಆತನ ಹೋರಾಟ ಚೇತನದ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿದವು. ಒಳ್ಳೆಯ ಕ್ರೀಡಾಪಟು ಹೇಗೆ ಕ್ರೀಡಾ ಪಂದ್ಯದ ಅವಕಾಶಕ್ಕೆ ಆಸಕ್ತಿಯಿಂದ ಕಾಯುತ್ತಿರುತ್ತಾನೆಯೋ ಅಂತೆಯೇ ಒಳ್ಳೆಯ ಕ್ಷತ್ರಿಯ ರಾಜ ಸಹ ಯಾವಾಗಲೂ ಹೋರಾಡುವ ಅವಕಾಶಕ್ಕೆ ಕಾತರನಾಗಿರುತ್ತಾನೆ. ಕಲಿಯುಗದಲ್ಲಿ ಅಂತಹ ಲಕ್ಷಣಗಳು ಪೂರ್ವ ನಿರ್ಧಾರಿತ ಎಂಬ ವಾದ ಸರಿಯಲ್ಲ. ಆಗಿದ್ದರೆ ಅವುಗಳ ವಿರುದ್ಧ ಹೋರಾಟಕ್ಕೆ ಸಿದ್ಧತೆಗಳಾದರೂ ಏಕೆ? ಸೋಮಾರಿಗಳು, ನತದೃಷ್ಟರು ಇಂತಹ ವಾದ ಮಾಡುತ್ತಾರೆ. ಮಳೆಗಾಲದಲ್ಲಿ ಮಳೆ ಬರುತ್ತದೆಂಬುದು ಪೂರ್ವ ನಿಶ್ಚಿತ. ಆದರೂ ಜನರು ಅದರಿಂದ ರಕ್ಷಣೆ ಪಡೆಯಲು ಮುನ್ನೆಚ್ಚರಿಕೆ ತೆಗೆದುಕೊಳ್ಳುತ್ತಾರೆ. ಅಂತೆಯೇ ಕಲಿಯುಗದಲ್ಲಿ ಮೇಲೆ ಸೂಚಿಸಿದ ಲಕ್ಷಣಗಳು ಸಾಮಾಜಿಕ ಜೀವನದಲ್ಲಿ ತಲೆದೋರುವುದು ಖಚಿತ. ಆದರೆ ಕಲಿಯುಗದ ಈ ದುಷ್ಟಶಕ್ತಿಗಳ ಸಹವಾಸದಿಂದ ಪ್ರಜೆಗಳನ್ನು ರಕ್ಷಿಸುವುದು ರಾಜ್ಯದ ಕರ್ತವ್ಯ. ಮಹಾರಾಜ ಪರೀಕ್ಷಿತನು ಕಲಿಯುಗದ ಈ ಲಕ್ಷಣಗಳಲ್ಲಿ ನಿರತರಾದ ದುಷ್ಟರನ್ನು ಶಿಕ್ಷಿಸಿ ಧರ್ಮ ಸಂಸ್ಕೃತಿಯ ಆಚರಣೆಯಿಂದ ಪರಿಶುದ್ಧರಾಗಿದ್ದ ಮುಗ್ಧ ಜನರನ್ನು ಅವರಿಂದ ರಕ್ಷಿಸ ಬಯಸಿದನು. ಇಂತಹ ರಕ್ಷಣೆ ನೀಡುವುದು ರಾಜನ ಕರ್ತವ್ಯ. ಪರೀಕ್ಷಿತ ಮಹಾರಾಜನು ಹೋರಾಡಲು ಸಿದ್ಧನಾದುದು ಈ ದೃಷ್ಟಿಯಿಂದ ಸರಿಯಾಗಿದ್ದಿತು. ಶ್ಲೋಕ 11. ಸ್ವಲಂಕೃತಂ ಶ್ಯಾಮತುರಂಗಯೋಜಿತಂ ರಥಂ ಮೃಗೇಂದ್ರ ಧ್ವಜಮಾಶ್ರಿತ ಪುರಾತ್ ಋತೋರಥಾಶ್ವಾದ್ವಿ ಋತೋರಥಾಶ್ವದ್ವಿಪಪತ್ತಿಯುಕ್ತಯ ಸ್ವಸೇನಯ ದಿಗ್ವಿಜಯಾಯ ನಿರ್ಗತ. ಅಲಂಕೃತಂ ಬಹು ಚೆನ್ನಾಗಿ ಅಲಂಕರಿಸಿದ, ಶ್ಯಾಮ್ ಕಪ್ಪಾದ, ತುರಂಗ ಕುದುರೆಗಳನ್ನು, ಯೋಜಿತಂ ಕಟ್ಟಿದ, ರಥಂ ರಥವನ್ನು, ಮೃಗ ಇಂದ್ರ ಸಿಂಹದ, ಧ್ವಜಂ ಬಾವುಟವನ್ನು ಕಟ್ಟಿದ, ಆಶ್ರಿತ ರಕ್ಷಣೆಯಡಿಯಲ್ಲಿ, ಪುರಾತ್ ರಾಜಧಾನಿಯಿಂದ, ಋತ ಸುತ್ತುವರಿದವನಾಗಿ, ರಥ ರಥ, ಅಶ್ವ ಕುದುರೆ, ದ್ವಿಪ ಆನೆ, ಪತ್ತಿ ಕಾಲಾಳುಗಳಿಂದ ಯುಕ್ತಯ ಜೊತೆಗೂಡಿದ, ಸ್ವಸೇನೆಯ ತನ್ನ ಸೈನ್ಯದೊಂದಿಗೆ, ದಿಗ್ವಿಜಯಕ್ಕಾಗಿ ನಿರ್ಗತಃ ಹೊರಟನು. ಅನುವಾದ: ಕಪ್ಪು ಕುದುರೆಗಳನ್ನು ಹೂಡಿದ ರಥದಲ್ಲಿ ಪರೀಕ್ಷಿತ ರಾಜನು ಕುಳಿತನು. ಆತನ ಧ್ವಜದಲ್ಲಿ ಸಿಂಹದ ಚಿಹ್ನೆ ಇದ್ದಿತು. ಹಾಗೆ ಅಲಂಕೃತನಾಗಿ ರಥ, ಅಶ್ವ, ಗಜಬಲ ಮತ್ತು ಪದಾತಿ ಸೈನಿಕರಿಂದ ಸುತ್ತುವರಿಯಲ್ಪಟ್ಟು ಆತನು ಎಲ್ಲ ದಿಕ್ಕುಗಳಲ್ಲಿಯೂ ದಿಗ್ವಿಜಯ ನಡೆಸಲು ರಾಜಧಾನಿಯನ್ನು ಬಿಟ್ಟನು. ಭಾವಾರ್ಥ:
ಬಿಳಿಯ ಕುದುರೆಗಳಿಗೆ ಬದಲಾಗಿ ರಥಕ್ಕೆ ಕಪ್ಪು ಕುದುರೆಗಳನ್ನು ಹೂಡಿದ್ದರಿಂದ ಮಹಾರಾಜ ಪರೀಕ್ಷಿತನು ತನ್ನ ತಾತ ಅರ್ಜುನನಿಂದ ಭಿನ್ನನಾಗಿದ್ದನು. ಆತನ ತಾತನ ರಥದ ಧ್ವಜದಲ್ಲಿ ಹನುಮಂತನ ಚಿಹ್ನೆ ಇದ್ದರೆ ಈತನ ಧ್ವಜದಲ್ಲಿ ಸಿಂಹದ ಚಿಹ್ನೆ ಇತ್ತು. ಅಲಂಕೃತಗೊಂಡ ರಥಗಳು, ಅಶ್ವಬಲ, ಗಜಬಲ, ಪದಾತಿ ಸೈನಿಕರು ಹಾಗೂ ವಾದ್ಯವೃಂದದವರು ಸುತ್ತುವರಿದಿದ್ದ ಪರೀಕ್ಷಿತ ಮಹಾರಾಜನ ಆ ರಾಜ ಮೆರವಣಿಗೆ ಕಣ್ಣಿಗೆ ಮುದ ನೀಡುವಂತಹುದು ಮಾತ್ರವಲ್ಲ, ಯುದ್ಧ ಭೂಮಿಯಲ್ಲಿಯೂ ಸೌಂದರ್ಯ ದೃಷ್ಟಿಯಿಂದ ಕೂಡಿದ ನಾಗರಿಕತೆಯ ಲಕ್ಷಣವಾಗಿತ್ತು. ಶ್ಲೋಕ 12. ಭದ್ರಾಶ್ವಂ ಕೇತುಮಾಲಂ ಚ ಭಾರತಂ ಚೋತ್ತರಾನ್ ಕುರುನ್ ಕಿಂ ಪುರುಷಾದೀನಿ ವರ್ಷಾಣಿ ವಿಜಿತ್ಯ ಜಗೃಹೇ ಬಲಿಂ. ಭದ್ರಾಶ್ವವನ್ನು ಕೇತುಮಾಲವನ್ನು ಚ ಕೂಡ ಭಾರತ ವರ್ಷವನ್ನು ಚ ಮತ್ತು ಉತ್ತರದ ದೇಶಗಳನ್ನು ಕುರುವಂಶದ ರಾಜ್ಯವನ್ನು ಕಿಂ ಪುರುಷ ಆದಿನಿ ಹಿಮಾಲಯದ ಉತ್ತರ ಭಾಗದ ಆಚೆಗಿರುವ ಒಂದು ರಾಜ್ಯ ಮುಂತಾದ ವರ್ಷಿಣಿ ಭೂಲೋಕದ ಭಾಗಗಳನ್ನು ವಿಜಿತ್ಯ ಗೆದ್ದು ಜಗೃಹೆ ಪಡೆದನು ಬಲವನ್ನು. ಅನುವಾದ. ಆಗ ಮಹಾರಾಜ ಪರೀಕ್ಷಿತನು ಭೂಮಂಡಲದ ಎಲ್ಲ ಭಾಗಗಳನ್ನು ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರುಪ್ರದೇಶ, ಕಿಂಪುರುಷ ಇತ್ಯಾದಿ ಗೆದ್ದು ಆಯಾ ಪ್ರದೇಶದ ರಾಜರುಗಳಿಂದ ಕಾಣಿಕೆಗಳನ್ನು ಸ್ವೀಕರಿಸಿದನು. ಭಾವಾರ್ಥ. ಭದ್ರಾಶ್ವ ಇದು ಮೇರು ಪರ್ವತ ಸಮೀಪದ ಭೂಭಾಗ ಮತ್ತು ಭದ್ರಾಶ್ವ ಗಂಧಮಾದನ ಪರ್ವತದಿಂದ ಲವಣ ಸಮುದ್ರದವರೆಗೆ ವಿಸ್ತರಿಸಿದೆ. ಈ ಪ್ರದೇಶದ ವರ್ಣನೆಯು ಮಹಾಭಾರತದಲ್ಲಿದೆ. ಭೀಷ್ಮ ಪರ್ವ 7.14-18. ಇದನ್ನು ಸಂಜಯ ಧೃತರಾಷ್ಟ್ರನಿಗೆ ವರ್ಣಿಸಿದ್ದಾನೆ. ಮಹಾರಾಜ ಯುಧಿಷ್ಠಿರ ಸಹ ಈ ಪ್ರದೇಶವನ್ನು ಗೆದ್ದಿದ್ದನು. ಹೀಗಾಗಿ ಈ ಪ್ರದೇಶ ಆತನ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಸೇರಿತ್ತು. ತನ್ನ ತಾತ ಆಳುತ್ತಿದ್ದ ಎಲ್ಲ ಪ್ರದೇಶಕ್ಕೂ ಪರೀಕ್ಷಿತ ರಾಜನು ಚಕ್ರವರ್ತಿ ಎಂದು ಈ ಮೊದಲೇ ಘೋಷಿಸಲಾಗಿದ್ದರೂ ರಾಜಧಾನಿಯಿಂದ ಹೊರಗಿದ್ದಾಗ ಅವರಿಂದ ಕಾಣಿಕೆಗಳನ್ನು ಸ್ವೀಕರಿಸಬೇಕಾದರೆ ಅಲ್ಲಿ ತನ್ನ ಸಾರ್ವಭೌಮತ್ವವನ್ನ ಸ್ಥಾಪಿಸಬೇಕಾಗಿತ್ತು. ಕೇತುಮಾಲ ಈ ಭೂಮಂಡಲವನ್ನ ಸಪ್ತಸಾಗರಗಳು, ಸಪ್ತದ್ವೀಪಗಳಾಗಿ ವಿಭಜಿಸಿವೆ. ಇವುಗಳ ಮಧ್ಯ ದ್ವೀಪವನ್ನ ಜಂಬೂದ್ವೀಪವೆಂದು ಕರೆದು ಅದನ್ನ 8 ಪರ್ವತಗಳಿಂದ 9 ವರ್ಷಗಳಾಗಿ ಅಥವಾ ಭಾಗಗಳಾಗಿ ವಿಭಜಿಸಿದೆ. ಮೇಲೆ ಹೇಳಿದ ಖಂಡಗಳಲ್ಲಿ ಭಾರತ ವರ್ಷವೂ ಒಂದು, ಕೇತುಮಾಲವನ್ನು ಸಹ ಇವುಗಳಲ್ಲಿ ಒಂದೆಂದು ವಿವರಿಸಲಾಗಿದೆ. ಕೇತುಮಾಲ ವರ್ಷದಲ್ಲಿ ಸ್ತ್ರೀಯರು ಅತ್ಯಂತ ಚೆಲುವೆಯರೆಂದು ಹೇಳಲಾಗಿದೆ. ಇದನ್ನ ಅರ್ಜುನ ಸಹ ಗೆದ್ದಿದ್ದನು. ಜಗತ್ತಿನ ಈ ಭೂಭಾಗದ ವರ್ಣನೆಯು ಮಹಾಭಾರತದಲ್ಲಿ ದೊರೆಯುತ್ತದೆ. ಸಭಾಪರ್ವ 28.6. ಈ ಭೂಭಾಗವು ಮೇರು ಪರ್ವತದ ದಕ್ಷಿಣಕ್ಕಿದೆ ಎಂದು ಹೇಳಲಾಗಿದೆ. ಇಲ್ಲಿಯ ಜನರು 10,000 ವರ್ಷಗಳು ಜೀವಿಸುತ್ತಿದ್ದರು. ಭೀಷ್ಮ ಪರ್ವ 6.31. ಜಗತ್ತಿನ ಈ ಭಾಗದಲ್ಲಿ ಜೀವಿಸುತ್ತಿರುವ ಜನರು ಹೊಂಬಣ್ಣದವರಾಗಿದ್ದು ಇಲ್ಲಿನ ಹೆಂಗಸರು ಸ್ವರ್ಗದ ದೇವತೆಗಳನ್ನು ಹೋಲುತ್ತಾರೆ. ಇಲ್ಲಿಯ ನಿವಾಸಿಗಳು ಎಲ್ಲ ರೀತಿಯ ದುಃಖ ಹಾಗೂ ವ್ಯಾಧಿಗಳಿಂದ ಮುಕ್ತರಾಗಿರುತ್ತಾರೆ. ಭಾರತ ವರ್ಷ ಈ ಭೂಭಾಗ ಸಹ ಜಂಬೂದ್ವೀಪದ 9 ದ್ವೀಪಗಳಲ್ಲಿ 9 ವರ್ಷಗಳಲ್ಲಿ ಒಂದು. ಭಾರತ ವರ್ಷದ ವರ್ಣನೆ ಮಹಾಭಾರತದಲ್ಲಿದೆ. ವಿಶ್ವಪರ್ವ 9-10 ಅಧ್ಯಾಯಗಳು. ಜಂಬೂದ್ವೀಪದ ಮಧ್ಯದಲ್ಲಿ ಇಳಾಋತ ವರ್ಷವಿದೆ. ಇಳಾಋತದ ದಕ್ಷಿಣಕ್ಕೆ ಹರಿವರ್ಷವಿದೆ. ಈ ವರ್ಷಗಳ ವರ್ಣನೆಯನ್ನು ಮಹಾಭಾರತದಲ್ಲಿ ಹೀಗೆ ಕೊಟ್ಟಿದೆ. ಸಭಾಪರ್ವ 28.7-8. ನಗರಾಂಶ್ಚ ವನಾಂಶ್ಚೈವ ನದಿಶ್ಚ ವಿಮಲೋದಕ ಪುರುಷಾನ್ ದೇವಕಲ್ಪಾಶ್ಚ ನಾರಿಶ್ಚ ಪ್ರಿಯದರ್ಶನ ಅದೃಷ್ಟಪೂರ್ವಾನ್ ಸುಭಾಗಾನ್ ಸದರ್ದರ್ಶ ಧನುಂಜಯ
ಸದನಾನಿ ಚ ಶುಭ್ರಾಣಿ ನಾರಿಶ್ಚಾಪ್ಸರ ನಾರಿಶ್ಚಾಪ್ಸರಸಾಂನಿಭಾಂ. ಈ ಎರಡು ಖಂಡಗಳಲ್ಲಿಯ ಹೆಂಗಸರು ಸುಂದರಿಯರೆಂದು ಇಲ್ಲಿ ಸೂಚಿಸಿದೆ. ಅವರಲ್ಲಿ ಕೆಲವರಂತೂ ಅಪ್ಸರೆಯರಿಗೆ ಅಥವಾ ಸ್ವರ್ಗದ ಸ್ತ್ರೀಯರಿಗೆ ಸಮಾನರೆಂದು ಹೇಳಲಾಗಿದೆ. ಉತ್ತರ ಕುರು. ವೈದಿಕ ಭೂಗೋಳಶಾಸ್ತ್ರದ ಪ್ರಕಾರ ಜಂಬೂದ್ವೀಪದ ತೀರ ಉತ್ತರ ಪ್ರದೇಶವನ್ನು ಉತ್ತರ ಕುರುವರ್ಷ ಎಂದು ಕರೆಯಲಾಗಿದೆ. 3 ಕಡೆಗಳಲ್ಲಿ ಲವಣ ಸಮುದ್ರದಿಂದ ಸುತ್ತುವರಿದಿರುವ ಅದನ್ನು ಶೃಂಗವಾನ್ ಪರ್ವತವು ಹಿರಣ್ಮಯ ವರ್ಷದಿಂದ ವಿಭಜಿಸಿದೆ. ಕಿಂಪುರುಷ ವರ್ಷ. ಇದು ಹಿಮಾಲಯ ಪರ್ವತದ ಉತ್ತರದಲ್ಲಿದೆ ಎಂದು ಹೇಳಲಾಗಿದೆ. 80,000 ಮೈಲಿ ಉದ್ದ ಹಾಗೂ ಎತ್ತರವಾಗಿರುವ ಇದು 16,000 ಮೈಲಿ ಅಗಲವಾಗಿದೆ. ಅರ್ಜುನನು ಈ ಭೂಭಾಗವನ್ನು ಸಹ ಗೆದ್ದಿದ್ದನು. ಸಭಾ ಪರ್ವ 28.1 ಮತ್ತು 2. ಕಿಂಪುರುಷರು ದಕ್ಷಪುತ್ರಿಯ ವಂಶಜರು. ಯುಧಿಷ್ಠಿರ ಮಹಾರಾಜನು ಅಶ್ವಮೇಧ ಯಾಗವನ್ನು ಮಾಡಿದಾಗ ಈ ರಾಜ್ಯಗಳ ಜನರು ಅದರಲ್ಲಿ ಪಾಲ್ಗೊಂಡು ಕಾಣಿಕೆ ಸಲ್ಲಿಸಿದ್ದರು. ಭೂಮಂಡಲದ ಈ ಭಾಗವನ್ನ ಕಿಂಪುರುಷ ವರ್ಷ ಅಥವಾ ಕೆಲವೊಮ್ಮೆ ಹಿಮಾಲಯದ ರಾಜ್ಯಗಳು ಹಿಮವತಿ ಎಂದು ಕರೆಯಲಾಗಿದೆ. ಶುಕಮುನಿಗಳು ಈ ಹಿಮಾಲಯ ಪ್ರಾಂತ್ಯದಲ್ಲಿ ಜನಿಸಿದರು ಮತ್ತು ಹಿಮಾಲಯದ ಪ್ರದೇಶಗಳನ್ನು ದಾಟಿ ಭಾರತ ವರ್ಷಕ್ಕೆ ಬಂದರೆಂದು ಹೇಳಲಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಮಹಾರಾಜ ಪರೀಕ್ಷಿತನು ಇಡೀ ಜಗತ್ತನ್ನು ಗೆದ್ದಿದ್ದನು. ಸಮುದ್ರಗಳು ಹಾಗೂ ಸಾಗರಗಳಿಗೆ ಎಲ್ಲ ದಿಕ್ಕುಗಳಿಂದಲೂ ಹೊಂದಿಕೊಂಡಿದ್ದ ಖಂಡಗಳನ್ನೆಲ್ಲ, ಅಂದರೆ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನೆಲ್ಲ ಆತ ಗೆದ್ದಿದ್ದನು. ಶ್ಲೋಕ 13-15. ತತ್ರೋ ತತ್ರ ಪಶೃಣ್ವಾನಃ ಸ್ವಪೂರ್ವೇಷಾಂ ಮಹಾತ್ಮನಾಂ ಪ್ರಗೀಯಮಾಣಂ ಚ ಯಶಾ ಕೃಷ್ಣಮಹಾತ್ಯ ಸೂಚಕಂ ಆತ್ಮಾನಂ ಚ ಪರಿತ್ರಾತ ಅಶ್ವತ್ಥಾಮ್ನೋಸ್ತ್ರತೇಜಸಂ ಸ್ನೇಹಂ ಚ ವೃಷ್ಣಿಪಾರ್ಥಾನಾಂ ತೇಷಾಂ ಭಕ್ತಿಂ ಚ ಕೇಶವಂ ತೇಭ್ಯ ಪರಮ ಸಂತುಷ್ಟ ಪ್ರೀತ್ಯುಜೃಂಭಿತಲೋಚನ ಮಹಾದನಾನಿ ಮಾಸಾಂಸಿ ದದೌ ಹಾರಾನ್ ಮಹಾಮನ. ತತ್ರ ರಾಜನು ಭೇಟಿ ಕೊಟ್ಟ ಎಲ್ಲೆಡೆ. ಉಪಶೃಣ್ವಾನ ಸತತವಾಗಿ ಅವನು ಕೇಳಿದನು. ಸ್ವಪೂರ್ವೇಷಾಂ ತನ್ನ ಪೂರ್ವಜರ ವಿಚಾರವಾಗಿ, ಮಹಾ ಆತ್ಮಾನಂ ಭಗವಂತನ ಶ್ರೇಷ್ಠ ಭಕ್ತರಾದವರ, ಪ್ರಗೀಯಮಾಣಂ ಎತ್ತರದ ದನಿಯಲ್ಲಿ ಹಾಡುತ್ತಿರುವ, ಚ ಕೂಡ ಯಶ ಮಹಿಮೆಗಳನ್ನು, ಕೃಷ್ಣ ಶ್ರೀಕೃಷ್ಣನ ಮಹಾತ್ಮ್ಯ ಮಹಿಮಾನ್ವಿತ ಕಾರ್ಯಗಳನ್ನು, ಸೂಚಕಂ ಸೂಚಿಸುವ, ಆತ್ಮಾನಂ ತನ್ನನ್ನು, ಚ ಸಹ ಪರಿತ್ರಾತಂ ಉದ್ಧರಿಸಿದ್ದನ್ನು, ಅಶ್ವತ್ಥಾಮನ ಅಸ್ತ್ರ ಆಯುಧದ, ತೇಜಸ ಶಕ್ತಿಯುತ ಕಿರಣಗಳಿಂದ, ಸ್ನೇಹಂ ಪ್ರೀತಿಯನ್ನು, ಚ ಕೂಡ ವೃಷ್ಣಿ ಪಾರ್ಥಾನಾಂ ವೃಷ್ಣಿ ಕುಲದವರ ಮತ್ತು ಪೃಥೆಯ ಸಂತತಿಯವರ ನಡುವಿನ, ತೇಷಾಂ ಅವರೆಲ್ಲರ, ಭಕ್ತಿಯನ್ನು, ಚ ಕೂಡ ಕೇಶವೇ ಶ್ರೀಕೃಷ್ಣನಲ್ಲಿ, ತೇಭ್ಯ ಅವೆಲ್ಲವುಗಳಿಂದ, ಪರಮ ಅತ್ಯಂತ ಸಂತುಷ್ಟ ಸುಪ್ರೀತನಾದನು, ಪ್ರೀತಿಯಿಂದ ಉಜೃಂಭಿತ ಪ್ರಸನ್ನವಾಗಿ ಅರಳಿದ, ಲೋಚನ ಕಣ್ಣುಗಳುಳ್ಳ, ಮಹಾಧನಾನಿ ಅಮೂಲ್ಯ ಸಂಪತ್ತುಗಳನ್ನು, ವಾಸಾಂಸಿ ಬಟ್ಟೆಗಳನ್ನು, ದದೌ ದಾನವಾಗಿತ್ತನು, ಆರಾನ್ ಹಾರಗಳನ್ನು, ಮಹಾಮನ ಉದಾರ ಮನಸ್ಸುಳ್ಳವನು. ಅನುವಾದ. ಭಗವದ್ಭಕ್ತರಾಗಿದ್ದ ತನ್ನ ಶ್ರೇಷ್ಠ ಪೂರ್ವಿಕರ ವೈಭವಗಳನ್ನ ಹಾಗೂ ಶ್ರೀಕೃಷ್ಣನ ಮಹಾಮಹಿಮೆಗಳನ್ನ ರಾಜನು ತಾನು ಹೋದಲ್ಲೆಲ್ಲ ನಿರಂತರ ಕೇಳುತ್ತಿದ್ದನು. ಅಶ್ವತ್ಥಾಮನ ಅಸ್ತ್ರದ ತಾಪದಿಂದ ತಾನು ಹೇಗೆ ಶ್ರೀಕೃಷ್ಣನಿಂದ ರಕ್ಷಿತನಾದ ಎಂಬುದನ್ನು ಸಹ ಆತ ಕೇಳಿದನು. ಶ್ರೀಕೇಶವನಲ್ಲಿ ಪೃಥಾವಂಶದವರಿಗೆ ಬಹಳ ಭಕ್ತಿ ಇತ್ತು. ಆ ಕಾರಣದಿಂದ ವೃಷ್ಣಿ ಮತ್ತು ಪೃಥಾವಂಶದವರ ನಡುವಿನ ಸ್ನೇಹದ ಬಗ್ಗೆ ಕೂಡ ಜನರು ಅವನಿಗೆ ಹೇಳಿದರು.
ಅಂತಹ ವೈಭವಗಳನ್ನು ಆಡಿದ ಆ ಗಾಯಕರಿಂದ ರಾಜನು ಸಂತುಷ್ಟನಾಗಿ ಬಹಳ ಸಂತೋಷದಿಂದ ಕಣ್ಣರಳಿಸಿದನು. ಉದಾರ ಮನಸ್ಸಿನಿಂದ ಆತ ಅವರಿಗೆ ಬಹು ಬೆಲೆಯುಳ್ಳ ಆಭರಣಗಳನ್ನ ಹಾಗೂ ವಸ್ತ್ರಾದಿಗಳನ್ನ ದಾನ ಮಾಡಿದನು. ಭಾವಾರ್ಥ: ರಾಜರಿಗೆ ಮತ್ತು ರಾಜ್ಯದ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ ಭಾಷಣಗಳನ್ನು ಅರ್ಪಿಸಲಾಗುತ್ತದೆ. ಇದು ಅನಾದಿ ಕಾಲದಿಂದಲೂ ಬಂದಿರುವ ಪದ್ಧತಿ. ಪರೀಕ್ಷಿತ ಮಹಾರಾಜನು ಜಗತ್ತಿನ ಪ್ರಖ್ಯಾತ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿದ್ದುದರಿಂದ ಆತ ಹೋದೆಡೆಯಲ್ಲೆಲ್ಲ ಸ್ವಾಗತ ಭಾಷಣ ಅರ್ಪಿಸಲಾಯಿತು. ಆ ಸ್ವಾಗತ ಭಾಷಣಗಳ ವಿಷಯವೆಲ್ಲ ಕೃಷ್ಣನನ್ನು ಕುರಿತದ್ದಾಗಿತ್ತು. ರಾಜ ಎಂದಾಗ ರಾಜ ಮತ್ತು ಆತನ ಆಪ್ತ ಸಹವರ್ತಿಗಳೆಂದು ಹೇಗೆ ಅರ್ಥವೋ ಹಾಗೆಯೇ ಕೃಷ್ಣ ಅಂದಾಗ ಕೃಷ್ಣ ಮತ್ತು ಆತನ ನಿರಂತರ ಭಕ್ತರೆಂದು ಅರ್ಥ. ಕೃಷ್ಣ ಮತ್ತು ಆತನ ನಿಷ್ಕಲ್ಮಶ ಭಕ್ತರನ್ನು ಪ್ರತ್ಯೇಕಿಸಲಾಗುವುದಿಲ್ಲ. ಭಕ್ತರನ್ನು ವೈಭವಿಸುವುದೆಂದರೆ ಭಗವಂತನನ್ನು ವೈಭವಿಸಿದಂತೆ. ಹಾಗೆಯೇ ಭಗವಂತನ ಗುಣಗಾನವೆಂದರೆ ಭಕ್ತರ ಗುಣಗಾನವೇ. ತನ್ನ ಪೂರ್ವಜರಾದ ಯುಧಿಷ್ಠಿರ ಮಹಾರಾಜ ಮತ್ತು ಅರ್ಜುನನ ಗುಣಗಾನಗಳಿಗೆ ಶ್ರೀಕೃಷ್ಣನ ಲೀಲೆಗಳೊಂದಿಗೆ ಸಂಬಂಧವಿರದಿದ್ದರೆ ಪರೀಕ್ಷಿತ ಮಹಾರಾಜ ಅದನ್ನು ಕೇಳಿ ಸಂತೋಷ ಪಡುತ್ತಿರಲಿಲ್ಲ. ಭಗವಂತ ಭಕ್ತರ ಉದ್ಧಾರಕ್ಕಾಗಿಯೇ ಅವತರಿಸುತ್ತಾನೆ. ಪರಿತ್ರಾಣಾಯ ಸಾಧೂನಾಂ. ಭಗವಂತನ ಸಾನ್ನಿಧ್ಯದಲ್ಲಿ ಭಕ್ತರು ವೈಭವಿಸಲ್ಪಡುತ್ತಾರೆ, ಏಕೆಂದರೆ ಅವರು ಶ್ರೀಕೃಷ್ಣನ ಮತ್ತು ಆತನ ಭಿನ್ನ ಶಕ್ತಿಗಳ ಸಾನ್ನಿಧ್ಯವಿಲ್ಲದೆ ಒಂದು ಕ್ಷಣ ಸಹ ಜೀವಿಸಲಾರರು. ಭಗವಂತನು ತನ್ನ ಲೀಲೆಗಳ ಹಾಗೂ ಮಹಿಮೆಗಳ ಮೂಲಕ ಭಕ್ತನ ಬಳಿ ಇರುತ್ತಾನೆ. ಕೃಷ್ಣನ ಲೀಲೆಗಳನ್ನ ಮತ್ತು ಮಹಿಮೆಗಳನ್ನ ಕೇಳಿದಾಗ ಅದರಲ್ಲಿಯೂ ತನ್ನನ್ನು ಆತ ತಾಯಿಯ ಗರ್ಭದಲ್ಲಿದ್ದಾಗ ರಕ್ಷಿಸಿದ್ದನ್ನು ಕೇಳಿದಾಗ ಪರೀಕ್ಷಿತ ಮಹಾರಾಜ ಕೃಷ್ಣನ ಸಾನ್ನಿಧ್ಯ ಸುಖವನ್ನು ಅನುಭವಿಸಿದನು. ಭಗವದ್ಭಕ್ತರು ಎಂದೂ ಅಪಾಯಕ್ಕೆ ಸಿಲುಕುವುದಿಲ್ಲ. ಹೆಜ್ಜೆ ಹೆಜ್ಜೆಗೂ ಅಪಾಯ ಭರಿತವಾದ ಈ ಭೌತಿಕ ಜಗತ್ತಿನಲ್ಲಿ ಭಕ್ತರು ಅಪಾಯದ ಸ್ಥಿತಿ ತಲುಪದಂತೆ ಕಂಡರೂ ಭಗವಂತ ಅಪಾಯದ ಸ್ಥಿತಿ ತಲುಪಿದಂತೆ ಕಂಡರೂ ಭಗವಂತ ಅವರನ್ನು ರಕ್ಷಿಸಿ ತಾನು ಪ್ರಶಂಸೆಗೆ ಪಾತ್ರನಾಗುತ್ತಾನೆ. ತನ್ನ ಭಕ್ತರಾದ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಸಿಲುಕದಿದ್ದರೆ ಶ್ರೀಕೃಷ್ಣ ಭಗವದ್ಗೀತೆಯ ಉಪದೇಶಕನಾಗಿ ಕೀರ್ತಿಸಲ್ಪಡುತ್ತಿರಲಿಲ್ಲ. ಶ್ರೀಕೃಷ್ಣನ ಈ ಎಲ್ಲ ಚಟುವಟಿಕೆಗಳು ಸ್ವಾಗತ ಭಾಷಣದಲ್ಲಿ ಪ್ರಸ್ತಾವಿಸಲ್ಪಟ್ಟಿತ್ತು ಮತ್ತು ಮಹಾರಾಜ ಪರೀಕ್ಷಿತ ಇದರಿಂದ ಸಂಪೂರ್ಣ ತೃಪ್ತನಾಗಿ ಅಂತಹ ಸ್ವಾಗತ ಭಾಷಣ ಅರ್ಪಿಸಿದವರಿಗೆಲ್ಲ ಬಹುಮಾನ ನೀಡಿದನು. ಆ ಕಾಲದ ಮತ್ತು ಈಗಿನ ದಿನಗಳ ಸ್ವಾಗತ ಭಾಷಣಗಳಲ್ಲಿನ ವ್ಯತ್ಯಾಸವೆಂದರೆ ಆಗ ಸ್ವಾಗತ ಭಾಷಣ ಪರೀಕ್ಷಿತ ಮಹಾರಾಜನಂತಹ ವ್ಯಕ್ತಿಗೆ ಅರ್ಪಿಸಲ್ಪಡುತ್ತಿತ್ತು. ಸ್ವಾಗತ ಭಾಷಣ ಸಂಪೂರ್ಣ ಸತ್ಯ ಸಂಗತಿಗಳಿಂದ ಕೂಡಿರುತ್ತಿತ್ತು. ಅಂತಹ ಸ್ವಾಗತ ಭಾಷಣ ಅರ್ಪಿಸಿದವರು ಸೂಕ್ತ ಬಹುಮಾನವನ್ನು ಪಡೆಯುತ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಸ್ವಾಗತ ಭಾಷಣಗಳು ಸತ್ಯ ಸಂಗತಿಗಳಿಂದ ಕೂಡಿರುವುದಿಲ್ಲ. ಅವು ಹುದ್ದೆಯಲ್ಲಿರುವವರನ್ನು ಮೆಚ್ಚಿಸುವ ಉದ್ದೇಶ ಹೊಂದಿದ್ದು ಅನೇಕ ಸಲ ಸುಳ್ಳು ಹೊಗಳಿಕೆಗಳನ್ನು ಒಳಗೊಂಡಿರುತ್ತವೆ. ಅಂತಹ ಸ್ವಾಗತ ಭಾಷಣ ಅರ್ಪಿಸುವವರನ್ನ ಅದನ್ನ ಪಡೆಯುವ ಬಡಪಾಯಿ ಬಹುಮಾನಿಸುವುದಂತೂ ಅತೀ ವಿರಳ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ನಿತೈ ಗೌರ ಸೀತಾನಾಥ ಪ್ರೇಮಾನಂದೇ ಹರಿ ಹರಿ ಓ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.